ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಪೆಟ್ರೋಲ್ ದಗದಗ, ಎಲ್ಲಾ ಬೆಲೆ ಗಗನಮುಖಿಯಾಗಿದೆ. ಬೆಲೆ ಏರಿಕೆಯ ಬಿಸಿ ಇವತ್ತು ಎಲ್ಲಾ ವರ್ಗದ ಜನ ಸಮುದಾಯಕ್ಕೆ ತಟ್ಟಲಿಕ್ಕೆ ಆರಂಭವಾಗಿದೆ. ಮೊನ್ನೆ ತನಕ ಯಾರು ಹೇಳ್ತಾ ಇದ್ರು, ಪೆಟ್ರೋಲ್ಗೆ 100 ರೂಪಾಯಿ ಆಗಲಿ ನಾವು ನಡ್ಕೊಂಡು ಹೋಗ್ತೇವೆ, ಪೆಟ್ರೋಲ್ಗೆ 200 ರೂಪಾಯಿ ಆಗಲಿ ತೊಂದರೆ ಇಲ್ಲ, ಅದು ಶ್ರೀಮಂತರಿಗೆ ಅಂತ ಎಲ್ಲ ಹೇಳ್ಕೊಳ್ತಾ ಇದ್ದವರೆಲ್ಲ ಈಗ ಬಡಬಡಿಸ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸ್ವತಃ ಬಿಸಿ ಎಲ್ಲರಿಗೂ ತಟ್ಟಲಿಕ್ಕೆ ಆರಂಭವಾಗಿದೆ. ಯಾಕೆ ಇಷ್ಟು ಬೆಲೆ ಏರಿಕೆ ಆದ್ರೂ ಕೂಡ ಜನರು ಮಾತಾಡೋದಿಲ್ಲ, ಪ್ರತಿಪಕ್ಷಗಳು ಮಾತಾಡೋದಿಲ್ಲ, ಆಡಳಿತ ಪಕ್ಷದವರು ಸ್ವಾಭಾವಿಕವಾಗಿ ಮೌನವಾಗಿದ್ದಾರೆ. ಈ ವಿಚಾರವಾಗಿ ಇವತ್ತು ನಾವು ಮಾತನಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ಗಣ್ಯ ಅತಿಥಿಗಳು, MG ಹೆಗ್ಡೆ ಅವರು ಮತ್ತು ಜೆರಾರ್ಡ್ ಟವರ್ಸ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಾನು ಇಬ್ಬರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇದು MG ಹೆಗ್ಡೆ ಅವರು ಸಾಮಾಜಿಕ ಕಾರ್ಯಕರ್ತರು, ಜೊತೆಗೆ ಶೈಕ್ಷಣಿಕ ಸಲಹೆಗಾರರು. ಆಮೇಲೆ ಜೆರಾರ್ಡ್ ಟವರ್ಸ್ ಅವರು ಸಾಮಾಜಿಕ ಕಾರ್ಯಕರ್ತರು. ಸೊ ಇಬ್ಬರು ಕೂಡ ಅನೇಕ ಜನಪರ ಹೋರಾಟಗಳು ಅಥವಾ ಜನರ ಪರವಾಗಿ ಧ್ವನಿಯನ್ನು ನಿರಂತರವಾಗಿ ಎತ್ತಾ ಇರುವವರು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಕ್ರಿಯವಾಗಿ ಸಾಮಾಜಿಕ ಬದುಕಿನಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವವರು. ಸೊ ನಾನು ಇಬ್ಬರಲ್ಲೂ ಕೂಡ ಒಂದು ಪ್ರಶ್ನೆ, ಇಷ್ಟು ತೀವ್ರವಾಗಿ, ಯಾಕಂದ್ರೆ ನಾನು ದರದ ಒಮ್ಮೆ ಬೇಕಿದ್ರೆ ನಮ್ಮ ಜೀವನಾವಶ್ಯಕ ವಸ್ತುಗಳ ಬೆಲೆ ಒಂದು ವಾರದ ಹಿಂದೆ ಯಾವ ರೀತಿ ಇತ್ತು, ಈ ರೀತಿಯ ಈಗ ಆಸ್ ಆನ್ ನೌ ಎಷ್ಟಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಈಗ ಪೆಟ್ರೋಲ್ ಅಂತೂ ಒಂದಷ್ಟು ಬಹುಮುಖ್ಯ ರಾಜಸ್ಥಾನದಲ್ಲಿ 100 ರೂಪಾಯಿ ಆಯ್ತು, ಸೆಂಚುರಿ ಅಂತಲೇ ಹೇಳ್ತಾ ಇದ್ದಾರೆ. ಏನು ಕ್ರಿಕೆಟರ್ಗಳು ಅವರ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ಅಂತ, ಡೀಸೆಲ್ನ ಬೆಂಬಲದೊಂದಿಗೆ ಪೆಟ್ರೋಲ್ ಸೆಂಚುರಿ ಅಂತ. ಸೊ ಆಯ್ತು, ಇನ್ನು ನಮ್ಮ ರಾಜ್ಯದಲ್ಲೂ ಆಗುವ ಹತ್ತಿರ ಬಂದು ನಾವು ನಿಂತಿದ್ದೇವೆ. ಸೊ ಬಹುಶಃ ಈಗ ಆತಂಕ ಇರುವುದು ಕರ್ನಾಟಕದಲ್ಲಿ ಪೆಟ್ರೋಲ್ಗೆ 100 ರೂಪಾಯಿ ಆಗುತ್ತಾ ಅಂತ ಅಲ್ಲ, ಡೀಸೆಲ್ಗೆ ಆಗುತ್ತಾ ಅಂತ. ಯಾಕಂತ ಹೇಳಿದ್ರೆ ಎರಡು ಕೂಡ ಭಾರಿ ಕಾಂಪಿಟೇಷನ್ ಅಲ್ಲಿ ಉಂಟು, ಯಾರು 100ರ ಆಸುಪಾಸಿಗೆ ಹೋಗೋದಂತ. ಸೊ ಪೆಟ್ರೋಲ್ಗೆ ಡೀಸೆಲ್ಗೆ ರೇಟ್ ಜಾಸ್ತಿ ಆದ್ರೆ ಏನಾಯ್ತು, ನಾವು ನಡ್ಕೊಂಡೇ ಹೋಗ್ತೇವೆ ಅಂತ ಬಿಜೆಪಿ ಪಕ್ಷದ ಸಂಘ ಪರಿವಾರದ ಕಾರ್ಯಕರ್ತರುಗಳು ದಿನಾ ಬೆಳಿಗ್ಗೆ ಎದ್ದು ಫೇಸ್ಬುಕ್ ಅಲ್ಲಿ, ವಾಟ್ಸಪ್ಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಸಮಯ ತನಕ ಆಗ್ತಾ ಇದ್ರು. ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಅದ್ರ ನಡುವೆ ಇನ್ನೊಂದು ಹೇಳ್ತಾ ಇದ್ರು, ರೇಟ್ ಜಾಸ್ತಿ ಆದ್ರೆ ಏನಾಯ್ತು ಪೆಟ್ರೋಲ್ಗೆ, ಅದು ಶ್ರೀಮಂತರಿಗೆ ಅಲ್ವಾ ಅಂತ. ಅಯ್ಯೋ, ಇವತ್ತಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಒಂದು 2 ವೀಲರ್ ಇದ್ದೇ ಇದೆ, ಯಾವ ಹಳ್ಳಿಗೆ ಹೋದ್ರು ಕೂಡ. ಈಗ ಸ್ವತಃ ಆ ಮಾತನ್ನು ಹೇಳ್ತಾ ಇದ್ದವ್ರಿಗೆ ಕೂಡ ತಟ್ಟಿದೆ. ಯಾಕಂತ ಹೇಳಿದ್ರೆ ಡೀಸೆಲ್ಗೆ 85, 87, 88 ರೂಪಾಯಿ, ಪೆಟ್ರೋಲ್ 90 ದಾಟಿದೆ. ಸೊ ಇಂತಹ ಸಂದರ್ಭದಲ್ಲಿ ಈಗ ನಡ್ಕೊಂಡು ಹೋಗ್ತೇವೆ, ಅದು ದರ ಜಾಸ್ತಿ ಆದ್ರೆ ಶ್ರೀಮಂತರಿಗೆ ಮಾತ್ರ ಅಂತ ಹೇಳೋರೆಲ್ಲ ತಕ್ಕ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ. ಏನೋ ಅವರ ಪಕ್ಷದ ಒಂದಷ್ಟು ಏನು ಸಾಮಾಜಿಕ ಜಾಲ ತಾಣ ಉಂಟಲ್ಲ, ಯಾವುದು ಸೋಷಿಯಲ್ ಮೀಡಿಯಾವನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಇರುವಂತವರು ಎಲ್ಲಾ ಪಕ್ಷಗಳಲ್ಲಿ. ಸೊ ಸ್ವಾಭಾವಿಕವಾಗಿ ಬಿಜೆಪಿಯವರು ಏನೇನೇನೇನೇನೋ ಬರೆದು ಆಗ್ತಾ ಇದ್ದಾರೆ ಸ್ಪಷ್ಟೀಕರಣ ಅಂತ ಇರ್ಲಿ. ಬಟ್ ಅವರ ಪಕ್ಷದವರು ಕೂಡ ಅದನ್ನು ಇವತ್ತು ಒಪ್ತಾ ಇಲ್ಲ. ಸೊ ನಾನು ಪೆಟ್ರೋಲ್ ಬೇರೆ ಏರಿಕೆ ಆದ್ರೆ ಏನಾಯ್ತು, ಬೇರೆ ಅದಕ್ಕೆ ಏನಾಗ್ಲಿಲ್ಲಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅವರಿಗೆ ಲೆಕ್ಕ ಕೊಡುವ ಸಲುವಾಗಿ ಇದು ಅತ್ಯಂತ ಅಧಿಕೃತವಾದಂತಹ ಲೆಕ್ಕಗಳನ್ನು ಒಂದೆರಡು ಪಟ್ಟಿಯನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಇದು MG ಹೆಗ್ಡೆ ಅವರ ಜೊತೆಗೆ ಟವರ್ಸ್ ಅವರೇ. ವಾರದ ಹಿಂದೆ ತೊಗರಿ ಬೇಳೆಗೆ 90 ರೂಪಾಯಿ ಇತ್ತು, ಈಗ 110 ರೂಪಾಯಿ ಕಿಲೋಗೆ. ಉದ್ದಿನ ಬೇಳೆಗೆ 85 ರೂಪಾಯಿ ಇತ್ತು ಒಂದು ವಾರದ ಹಿಂದೆ, ಇವಾಗ 120 ರೂಪಾಯಿ. ಸೊ ಅಂದ್ರೆ 35 ರೂಪಾಯಿ ಕಿಲೋದಲ್ಲಿ ಜಾಸ್ತಿ ಆಯ್ತು. ತೊಗರಿ ಬೇಳೆಗೆ 90 ಇದ್ದದ್ದು 110 ರೂಪಾಯಿ, 30 ರೂಪಾಯಿ ಜಾಸ್ತಿ ಆಯ್ತು, 20 ರೂಪಾಯಿ ಜಾಸ್ತಿ ಆಯ್ತು. ಅಡುಗೆ ಎಣ್ಣೆ 125 ಇತ್ತು ಅಡುಗೆ ಎಣ್ಣೆಗೆ, ಈಗ 125 ಇತ್ತು ಕಳೆದ ವಾರ, ಈಗ 160 ರೂಪಾಯಿ, 40 ರೂಪಾಯಿ ಜಾಸ್ತಿ ಆಯ್ತು. LPG ಯಾವುದು ನಮ್ಮ ಅಡುಗೆ ಅನಿಲ, ಅದು ಅವಾಗ ಹೇಳಲಿಕ್ಕೆ ನಾನು ಬಿಟ್ಟುಬಿಟ್ಟೆ. ಒಂದು 15 ದಿವಸ ಮೊದಲು 550, 600 ರೂಪಾಯಿ, 610 ರೂಪಾಯಿ, 620 ರೂಪಾಯಿ ತನಕ ಇತ್ತು. ಇವಾಗ 720 ರೂಪಾಯಿಗೆ ಬಂದು ನಿಂತಿದೆ, 730 ರೂಪಾಯಿಗೆ. ಯಾವುದು LPG ಗ್ಯಾಸ್ ಸಿಲಿಂಡರ್ ಮನೆಗೆ ಸಪ್ಲೈ ಆಗ್ತಾ ಸಬ್ಸಿಡಿ ಮಾಯ. ಇದು ಶ್ರೀಮಂತರು ಸಬ್ಸಿಡಿ ಬಿಟ್ಟುಕೊಡಿ ಅಂತ ಕೇಳಿಕೊಂಡ್ರು. ಈಗ ಎಲ್ಲರದ್ದು ಈಗ ಬಡವರದ್ದು ಕೂಡ ತೆಗೆದುಬಿಟ್ರು. ತೊಗರಿ ಬೇಳೆ ಹೇಳಿದೆ, ಉದ್ದಿನ ಬೇಳೆ ಆಯ್ತು, ಅಡುಗೆ ಎಣ್ಣೆ ಆಯ್ತು. ತರಕಾರಿಯನ್ನೊಮ್ಮೆ ನೋಡಿ, ಇದು ಬೀನ್ಸ್ ಕಳೆದ ವಾರ 25-30 ರೂಪಾಯಿ ಆಸುಪಾಸಲ್ಲಿತ್ತು, ಇವಾಗ 40 ರೂಪಾಯಿ. ದೊಡ್ಡ ಮೆಣಸಿನಕಾಯಿ 28 ರೂಪಾಯಿ ಇತ್ತು ಕಳೆದ ವಾರ,
ಇವಾಗ 45 ರೂಪಾಯಿ. ಫ್ರೂಟ್ಸ್ ಕಿತ್ತಳೆ 68 ಅಥವಾ 70 ರೂಪಾಯಿ ಇತ್ತು, ಇವಾಗ 85 ರೂಪಾಯಿ. ಸೇಬು 135 ಇತ್ತು, ಇವಾಗ 175. ಈರುಳ್ಳಿ 55 ರೂಪಾಯಿ ಇತ್ತು, ಈಗ 65 ರೂಪಾಯಿ. ಎಸ್, ಬಹುಶಃ ಇವರ್ಯಾರು ಅಂಗಡಿಯಿಂದ ಖರೀದಿ ಮಾಡ್ತಾ ಇಲ್ವೇನೋ, ನಾವು ನಡ್ಕೊಂಡೇ ಹೋಗ್ತೇವೆ ಮತ್ತೆ ಅದೇನು ಶ್ರೀಮಂತರಿಗೆ ಮಾತ್ರ ಉಪವಾಸ ಇರ್ತೇವೆ ಅಂತ ಪುಣ್ಯಕ್ಕೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದನ್ನು ನೋಡ್ಲಿಲ್ಲ. ಬಹುಶಃ ನಾಳೆ ಇನ್ನದೊಂದು ಟ್ರೆಂಡ್ ಆಗ್ಬಹುದು. ಇದು MJ ಹೆಗ್ಡೆ ಅವರೇ, ಟವರ್ಸ್ ಅವರೇ ರೇಟ್ ನೋಡಿ, ಇದೊಂದು ಸ್ಯಾಂಪಲ್ ದರ ಮಾರುಕಟ್ಟೆಯಲ್ಲಿ ಯಾರು ಕೂಡ ಯಾವ ಹೊತ್ತಲ್ಲಿ ಕೂಡ ಹೋಗಿ ನೋಡ್ಬೋದು, ಕೇಳಬಹುದು, ಅಥವಾ ಪತ್ರಿಕೆಗಳಲ್ಲಿ ಡೈಲಿ ಮಾರುಕಟ್ಟೆ, ಇಂದಿನ ಮಾರುಕಟ್ಟೆ ದರ ಅಂತ ಬರುತ್ತೆ, ಕಾಲಮ್ಗಳಲ್ಲೇ ಬರುತ್ತೆ, ನೋಡಿಕೊಳ್ಬಹುದು, ಓದಿಕೊಳ್ಬಹುದು. ಮತ್ತು ಪೆಟ್ರೋಲ್ ಬಂಕ್ಗೆ ಅಂತ ಎಲ್ಲರೂ ಹೋಗುವವರೇ, ದಿನದಲ್ಲಿ ಒಮ್ಮೆ ಆದ್ರೂ ಅಥವಾ ಎರಡು ದಿವಸಕ್ಕೊಮ್ಮೆ ಆದ್ರೂ ಕೂಡ ಬೈಕ್ ಓಡಿಸುವವನು ಹೋಗ್ತಾನೆ, ಕಾರ್ ಓಡಿಸುವವನು ಹೋಗ್ತಾನೆ. ಅಲ್ಲಿ ಕಣ್ಣಿಗೆ ರಾಚವಾಗಿ ಬೀಳ್ತದೆ, ಯಾವ ರಾತ್ರಿ ಹೋದ್ರು ಹಗಲಲ್ಲೂ ಹೋದ್ರು ಕೂಡ. ಇದು ಹೆಗ್ಡೆ ಅವರೇ, ಈ ರೀತಿ ರೇಟ್ ಜಾಸ್ತಿ ಆಗ್ತಾ ಉಂಟು. ಎಸ್, ಅಚ್ಚೇ ದಿನ ಆಯ್ತು, ನಾವು ಮಾತಾಡಿ ಆಯ್ತು. ಟವರ್ಸ್ ಅವರೇ, ಇಷ್ಟು ಒಂದು ಕಡೆ ತೈಲ, ಅದೇ ನಾನು ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಅದು ಇಂಥ ನಾಗಾಲೋಟದಲ್ಲಿ ಉಂಟು. ಈ ದೇಶದ ಜನ ಮಾತನಾಡುವುದಿಲ್ಲ. ಆಯ್ತು, ಪ್ರತಿಪಕ್ಷದವರು ಆಯ್ತು, ನಾವು ನೋಡಿದೆ ಪ್ರತಿಪಕ್ಷದವರು ಇಷ್ಟು ಮಾತಾಡ್ತಾ ಇದ್ದಾರೆ ಅಂತ, ಮತ್ತೆ ಆಡಳಿತ ಪಕ್ಷದವರು ಆಯ್ತು ಏನೇನೇನೋ ಹೇಳ್ಕೊಂಡು ಸಮರ್ಥನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಯಾಕೆ ಇಷ್ಟು ಈ ಮಟ್ಟದಲ್ಲಿ ದರ ಏರಿಕೆ ಆಗ್ತಾ ಇದ್ರು ಕೂಡ ಜನ ಅಥವಾ ಪ್ರತಿಪಕ್ಷಗಳು ಮಾತನಾಡ್ತಾ ಇಲ್ಲ? ನೋಡಿ, ಆ್ಯಕ್ಚುಲಿ ಒಂದು ಪೆಟ್ರೋಲ್, ಇದು ಪೆಟ್ರೋಲು ಮತ್ತು ಡೀಸೆಲ್ ಜಾಸ್ತಿ ಆದಾಗೆ ಏನು ನಿಮ್ಮ ಇತರ Commodities. ಎಲ್ಲ ಕಮಾಡಿಟೀಸ್ ಇದು ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ತರಕಾರಿಗೆಲ್ಲ ಯಾಕಂದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ಡೀಸೆಲಿಗೆ ಅವಾಡ ಜಾಸ್ತಿ ಹಾಕಿದ ಕೂಡಲೇ ಅವ ಇಲ್ಲಿ ಬಾಡಿಗೆ ಜಾಸ್ತಿ ಮಾಡ್ತಾನೆ ಗಾಡಿ. ಹೌದಾ? ಈಗ ಪೆಟ್ರೋಲ್ ಡೀಸೆಲ್ ಇದು ಕತೆ ಏನಂದ್ರೆ, ಇವ್ರು ಏನ್ ಹೇಳ್ತಾ ಇದ್ರು, ತರಕಾರಿ ಬರ್ತದೆ ಮಂಗಳೂರಿಗೆ, ಇವ್ರು ಏನ್ ಹೇಳ್ತಾ ಇದ್ರು ಡೀಸೆಲ್ ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಮರುದಿವಸ ಆಟೋಮ್ಯಾಟಿಕ್ ಅದು ಜಾಸ್ತಿ ತಗೊಂಡು ಹೋಟೆಲ್ ನವನು ಜಾಸ್ತಿ ಮಾಡ್ತಾನೆ. ಚಾ ಕಾಫಿ ಅದು ನಾವು ಮರೆತು ಬಿಟ್ಟೆವು. ಎಲ್ಲ ಜಾಸ್ತಿ 10 ರೂಪಾಯಿ 12 ರೂಪಾಯಿ ಆಗಿದೆ ಮಾಮೂಲಿ ಹೋಟೆಲ್ಗಳಲ್ಲಿ, ದೊಡ್ಡ ಹೋಟೆಲ್ಗಳಲ್ಲಿ. ಎಸ್, ಅದು ದೊಡ್ಡವರಿಗೆ ಆಯ್ತು ಇಲ್ವಾ, ದೊಡ್ಡವರು ಕುಡಿಯುವುದು ಅಂತ ಹೇಳ್ಕೊಳ. ಮಾಮೂಲಿ ಜನ ದಿನದಲ್ಲಿ ಒಂದು ಹೊತ್ತು ಈಗ ನಾಳೆ ಬಸ್ ಟಿಕೆಟ್ ಮತ್ತೆ ರಿಕ್ಷಾದು ಆಗ್ತದೆ, ಆಗ್ಲೇಬೇಕಲ್ಲ. ಇದು ಏನಂದ್ರೆ 2 ಲಕ್ಷ ಕೋಟಿ ಬಾಂಡ್ ಮನಮೋಹನ್ ಸಿಂಗ್ ಇರುವಾಗ ಪೆಟ್ರೋಲಿಯಂ ಇದಕ್ಕೆ ಕಂಪನಿಗಳಿಗೆ ಕೊಟ್ಟರು. ಅದು ಜನರ ತಲೆ ಮೇಲೆ ಹಾಕಲಿಲ್ಲ. ಅದನ್ನ ನಾವು ಮತ್ತೆ ನಿಧಾನಕ್ಕೆ ಅದು ರಿಕವರಿ ಮಾಡುವ ಅಂತ ಹೇಳಿ ಅವರು ಆ ಸಾಲವನ್ನ ಮಾಡಿಟ್ರು ಅಂತ. ಅಂದ್ರೆ ಬಾಂಡ್ ಅಂದ್ರೆ ಸಾಲವೇ. ಹೌದು, ಇದು ಬಿಜೆಪಿಯವರ ಸತ್ಯ ಕೂಡ, ಸುಳ್ಳೇನಿಲ್ಲ. ಅದರಲ್ಲಿ ಆ ಬಾಂಡ್ ಅನ್ನ ತೀರಿಸಲಿಕ್ಕೆ ನಾವು ಜಾಸ್ತಿ ಮಾಡ್ತಾ ಇದ್ದೇವೆ ಅಂತ ಸುಳ್ಳು ಹೇಳಿದ್ರು. ಅವ್ರು ಇಲ್ಲಿಯವರೆಗೆ ತೀರಿಸಿದ್ದು 6,500 ಕೋಟಿ ಬಾಂಡ್ ಮಾತ್ರ. ಅಂದ್ರೆ ಆ ಬಾಂಡ್ ಇನ್ನೂ ಮೆಚ್ಯೂರ್ಡೇ ಆಗಲಿಲ್ಲ. ಒಂದು 3,500 3,400 ಕೋಟಿದು ಬಾಂಡು, ಇನ್ನೊಂದು ಯಾವುದೋ ಒಂದು, ಒಟ್ಟು 2 ಬಾಂಡ್ ಏನೋ ಕ್ಲಿಯರ್ ಆಗಿದೆ 2 ಲಕ್ಷ ಕೋಟಿಯಲ್ಲಿ. ಆ ಬಾಂಡ್ ಇವರು ತೀರಿಸಿಲ್ಲ. ಎರಡನೇದು, ಅವತ್ತು 1 ಬ್ಯಾರಲ್ ಪೆಟ್ರೋಲ್ ಮತ್ತೆ ಪೆಟ್ರೋಲಿಯಂ ಇದು ಕ್ರೂಡ್ ಆಯಿಲ್ ಏನು ಹೇಳ್ತೇವೆ ಅದಕ್ಕೆ ಇದದು 120ವರೆಗೆ ಹೋಗಿತ್ತು ಡಾಲರ್. ಆಗ ಮನಮೋಹನ್ ಸಿಂಗ್ ಇರುವಾಗ 80ರವರೆಗೂ ಹೋಗಿತ್ತು. ಸತ್ಯ ಇದು. ಆ ರೇಟಲ್ಲಿಯೂ ಅವರು ಅದನ್ನ ಈ ರೀತಿ ಇವತ್ತಿನ ರೀತಿ ಮಾಡಿದಿದ್ರೆ ಅವತ್ತು ಪೆಟ್ರೋಲ್ಗೆ 120 ಆಗುದಿಲ್ಲ. 120 ಇವತ್ತು ನೀವು 40, 50, 60 ಬ್ಯಾರಲ್ ಇದ್ದಾಗ ನೀವು 90 ರೂಪಾಯಿ ಮಾಡ್ತೀರಿ. 120 ರೂಪಾಯಿ ಬ್ಯಾರಲ್ಗೆ ಇರುವಾಗ ಎಷ್ಟು ಮಾಡ್ಬೇಕಿತ್ತು? 150ಗಿಂತ ಮೇಲೆ ಅದನ್ನ ಅವರು ಮಾಡ್ಲಿಲ್ಲ. ಎರಡನೇದು, ಇವರು ಬಾಂಡ್ ತೀರಿಸಲಿಲ್ಲ, ಅದು ಪೆಂಡಿಂಗೇ ಉಂಟು. ಎರಡನೇದು, ಈಗ ನಾನು ಕೇಳ್ತೇನೆ, ದರ ಇಳಿದದ್ದು ಎಲ್ಲಿಯವರೆಗೆ ಇಳಿದಿದೆ ಹೇಳುದು ಜನರು ಅರ್ಥ ಮಾಡಿಕೊಳ್ಬೇಕು. ಬಿಜೆಪಿ ಪರವಾಗಿ ವಾದ ಮಾಡೋರು ನನಗೊಂದು ಉತ್ತರ ಕೊಡ್ಬೇಕು. ಒಂದು ಲೆವೆಲ್ಗೆ $30 ಬಂದು ಮುಟ್ಟಿತ್ತು. 30 ಒಂದು ಸ್ವಲ್ಪ ದಿವಸ ಎಲ್ಲಿಯವರೆಗೆ ಬಂತು ಅಂದ್ರೆ ಅವರು ಫ್ರೀ ಕೊಂಡೋಗಿ 25%, 1/4 ಫ್ರೀ ಕೊಂಡೋಗಿ ನಮ್ಮ ಏನು ಇದ್ರದ್ದು ಖರ್ಚಿದು ಕೊಡಿ ಅಂತೆಲ್ಲ ಶುರು ಮಾಡಿ ಒಂದು ಕಾಲಘಟ್ಟದ ಆ ಲೆವೆಲ್ ಇವತ್ತಿಗೂ ಇವತ್ತಿಗೆ ನಂಗೆ ರೇಟ್ ಗೊತ್ತಿಲ್ಲ, $5 ಆಚೆ ಈಚೆ ಆಗ್ಬೋದು ಡೈಲಿ. ಇವತ್ತಿಗೂ ಅದೇ ಮನಮೋಹನ್ ಸಿಂಗ್ ಇರುವಾಗಿನ ಕಾಲದ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಉಂಟು. ಸೊ ಈ 2 ಲಕ್ಷ ಕೋಟಿ ಬಾಂಡ್ ಇದು ಸಾಲ ತೀರಿಸಲಿಲ್ಲ ಅದರಲ್ಲಿ ಲಾಭದಲ್ಲಿ. ಆ ಅಂದಾಜಿನ ಪ್ರಕಾರ ಪ್ರತಿ ವರ್ಷ ಮೋದಿಯವರು ಬಂದ ಮೇಲೆ
ಮಿನಿಮಮ್ 2 ಲಕ್ಷ ಕೋಟಿಯ ಹಾಗೆ ಮಿನಿಮಮ್ 5 ಇದು 6ನೇ ವರ್ಷ 6 ವರ್ಷಕ್ಕೆ 6 12 ಲಕ್ಷ ಕೋಟಿ ಎಕ್ಸಸ್ ಇನ್ಕಮ್ ಆಗಿದೆ, ಹೆಚ್ಚುವರಿ ಆದಾಯ ಆಗಿದೆ. ಹಾಗಿದ್ರೆ ಯಾಕೆ ಇಷ್ಟು ಕಷ್ಟ? 12 ಲಕ್ಷ ಅಲ್ಲ, ಅದು ಸರಿ ತೀರಾ ಡೌನ್ ಆದಾಗ ಕೂಡ ಇವರು ಡೌನ್ ಮಾಡಲಿಲ್ಲ, ಪೆಟ್ರೋಲ್ ಜಾಸ್ತಿನೇ ಆಗ್ತಾ ಉಂಟಲ್ಲ. ಇವ್ರು ಏನು ಮಾಡಿದ್ರು ಅಂದ್ರೆ ಉಳಿದ ಆರ್ಥಿಕ ವ್ಯವಸ್ಥೆ ಎಕ್ಕುಟ್ಟೋಯ್ತು, ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬಳಸ್ತಾ ಇದ್ದಾರೆ. ಕರೆಕ್ಟ್. ಎಲ್ಲವೂ ಈಗ ಅದರ ತಲೆ ಮೇಲಿದೆ. ಇಡೀ ದೇಶ ನಿಂತಿರೋದು ಪೆಟ್ರೋಲ್ ಏರಿಕೆಯಿಂದ ಬರುವ ಲಾಭದಲ್ಲಿ. ದೇಶ ನಡೀಕೆ ಅರ್ಧಕ್ಕರ್ಧ ಜೀವ ಆಕ್ಸಿಜನ್ ಕೊಡ್ತಾ ಇರೋದು ICU ವಾರ್ಡ್ ಅಲ್ಲಿ. ಗಲ್ಫ್ನವರು ಪೆಟ್ರೋಲ್ ಮಾರಿ ದುಡ್ಡು ಮಾಡಿದಾಗ ಆಯ್ತು. ಗಲ್ಫ್ ಕಂಟ್ರಿಗಳಿಗೆ ಆದಾಯಕ್ಕಿರುವ ಏಕೈಕ ಮಾರ್ಗ ಯಾವುದು? ಇದು ಆಯಿಲ್. ಈಗ ಬಿಜೆಪಿ ಅವರು ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ, ವಾದ ಮಾಡಿದ್ರೆ ಸ್ಟಾಟಿಸ್ಟಿಕ್ಸ್ ಏನ್ ಮಾಡ್ತಾರೆ, ಸ್ಟಾಟಿಸ್ಟಿಕ್ಸ್ ಹಾಕ್ತಾರೆ. ನಿನ್ನೆ ಒಬ್ಬ ಹಾಕಿದ್ರು, ತುಂಬಾ ಜನರು ವಾಟ್ಸ್ಆಪ್ ಅಲ್ಲಿ ಬಂತು, 66 ಲಕ್ಷ ಕೋಟಿ ನಮ್ಗೆ ಕೋವಿಡ್ ಸಮಸ್ಯೆಯಿಂದಾಗಿ ಹೋದ ವರ್ಷ ದೇಶಕ್ಕೆ ನಷ್ಟ ಆಗಿದೆ. ಇಷ್ಟು ಬ್ಲಂಡರ್ ಜೋಕ್ಸ್ ಮಾಡ್ತಾರೆ ಅಂದ್ರೆ ಇಷ್ಟು 66 ಲಕ್ಷ ಕೋಟಿ ಲಾಸ್ ಆಗಿದೆ ಅಂತೆ. ಅದನ್ನ ಪಾಪ ಮೋದಿ ಅವರು ಏನ್ ಮಾಡ್ಲಿಕ್ಕೆ ಆಗ್ತದೆ, ಅದನ್ನ ಸರಿ ಮಾಡ್ಲಿಕ್ಕೆ. ನಾನು ಅದಕ್ಕೆ ಅವರಿಗೆ ಹೇಳಿದೆ, ಅಪ್ಪ ತಂದೆ, ಈ ದೇಶದ ಬಜೆಟ್ ಸುಮಾರು 55 ಲಕ್ಷ ಕೋಟಿ, ಅದರಲ್ಲಿ 30 ಚಿಲ್ಲರೆ ಖರ್ಚು, 25 ಚಿಲ್ಲರೆ ಲಕ್ಷ ಕೋಟಿ ಆದಾಯ, ರೆವಿನ್ಯೂ. ಎಷ್ಟು ರೆವಿನ್ಯೂ? ಎಷ್ಟು? 25 ಲಕ್ಷ ಕೋಟಿ ಒಂದು ವರ್ಷಕ್ಕೆ. ಒಂದು ವರ್ಷಕ್ಕೆ 66 ಲಕ್ಷ ಕೋಟಿ ಲಾಸ್ ಆಗುದು. ಎಲ್ಲಿಂದ ಆಗುದು? 25 ಲಕ್ಷ ಕೋಟಿ. ಅದು ಈ ವಾಟ್ಸ್ಆಪ್ ಯೂನಿವರ್ಸಿಟಿ ಕೆಲವೊಮ್ಮೆ ಹಾಗೆ ಅಲ್ಲಲ್ಲ, ಆದ್ರೆ ಅದ್ರ ಪರಿಣಾಮ ಏನು ಅಂದ್ರೆ, ಅಲ್ಲ ಸಮಸ್ಯೆ ಅದಲ್ಲ, ಸಮಸ್ಯೆ ಅದಲ್ಲ. ನೀವು ಎಲ್ಲರೂ ಲೈಟ್ ಆಗಿ ತಗೊಂಡ್ರೆ ಓಕೆ, ಜನರು ಪಾಪ ಸೀರಿಯಸ್. ಕೆಲವರು ಶಿಕ್ಷಕರು, ಶಿಕ್ಷಿತರು, ಲಾಯರ್ಸು, ನಿಮ್ಮ ಮಾಧ್ಯಮದವರು, ಕಾಲೇಜ್ ಅಧ್ಯಾಪಕರು ಅವರು ಅದನ್ನ ಡಿಪೆಂಡ್ ಮಾಡ್ತಾರೆ, ಸಮಜಾಯಿಷಿ ಮಾಡ್ತಾರೆ. ಅದನ್ನು ನಷ್ಟವೇ ಇಲ್ಲ. 66 ಲಕ್ಷ ಕೋಟಿ ಅಂದ್ರೆ ಭಾರತ ದೇಶದ 3 ವರ್ಷದ ಬಜೆಟ್ಟಿನ ಆಲ್ಮೋಸ್ಟ್ ರೆವಿನ್ಯೂ. ಹಾಗಿದ್ರೆ ಲಾಸ್ ಇಲ್ಲಿಂದ ಅಲ್ಲ. ಈಗ ನಾನು ಹೇಳುದು ಅಂತ ಹೇಳಿದರೆ, ಇವರು ಬಿಜೆಪಿ ಅವರು ಈ ಲೆಕ್ಕಾಚಾರ ಮಾಡಿದ್ದಾರೆ 65 ಲಕ್ಷ ಇದು ಕೋಟಿದು. ಇದು ಇಂಡಿವಿಜುವಲ್ ಒಂದೊಂದು ಸಿಟಿಸನ್ ಇದು ಇದು ಅವರು ಲೆಕ್ಕ ಬಹುಶಃ ಮಾಡಿರ್ಬೇಕು. ಈಗ 6 ತಿಂಗಳು ಕೆಲವರು ದುಡಿಲಿಕ್ಕೆ ಹೋಗ್ಲಿಲ್ಲ, ಅದನ್ನು ಬಹುಶಃ ಇದಕ್ಕೆ ಈ ಲೆಕ್ಕ ಕೆಡ್ತಿದ್ದಾರೆ ಏನೋ. ಯಾವುದು? ಈ ಅನ್ಸೈಂಟಿಫಿಕ್ ಲಾಕ್ಡೌನ್ ನಿಂದ ಇವತ್ತು ದೇಶ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿದ್ದದ್ದು ಅನ್ಸೈಂಟಿಫಿಕ್ ಲಾಕ್ಡೌನ್ ಆಲೋಚನೆ ಮಾಡದೆ. ಸೆಕೆಂಡ್, ಡಿಮಾನಿಟೈಸೇಷನ್ ನೋಟ್. ಇದು ಈಗ ಈ ನೋಟ್ ಪ್ರಿಂಟ್ ಮಾಡಿದ್ದು ಕೂಡ ಇದರಲ್ಲಿ ತೆಗಿತಾರೆ, ಪೆಟ್ರೋಲ್ ಡೀಸೆಲ್ ಅಲ್ಲಿ. ನಾನು ಹಾಕಿದ್ದೇನೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿ. 10 ವರ್ಷ ಮೊದಲು ನನಗೆ ಅಥೆಂಟಿಕ್ ನ್ಯೂಸ್ ಉಂಟು. ನನ್ನ ಫ್ರೆಂಡ್ಸ್ ಸೌದಿ ಇದರಲ್ಲಿ ರಿಗ್ಗಲ್ಲಿ ಕೆಲಸ ಮಾಡುವವರು ಒಪೆಕ್ ಮೀಟಿಂಗ್ ಅಲ್ಲಿ ಇವರು ಹೇಳಿದಂತೆ, ಯಾರು ಅಮೇರಿಕನ್ಸ್, ಯಾರಿಗೆ ಅರಬ್ಸ್ನವರಿಗೆ, 1 ಡೇ ವಿಲ್ ಕಮ್, ಒಂದು ದಿವಸ ಬರ್ತದೆ, ನೀವು ಬಾಟ್ಲಿ ಗ್ಲಾಸಲ್ಲಿ ಪೆಟ್ರೋಲ್ ಹಾಕಿ ಕುಡಿಯುವ, ಎಂದರೆ ನಿಮಗೆ ಉಪಯೋಗ ಕಡಿಮೆ ಆಗ್ತಾ ಬರ್ತದೆ ಅಂತೇಳಿ. ಪೆಟ್ರೋಲ್ ಇದು ಎಲ್ರಿಗೂ ಪೆಟ್ರೋಲ್ ಇದು ಉಪಯೋಗ, ಅದರದ್ದು ರೇಟ್ ಕಡಿಮೆ ಆಗುವಾಗ ಡಾಲರ್ಸ್ MG ಸರ್ ಹೇಳಿದಾಗೆ ನಮ್ಮ ದೇಶಕ್ಕೆ ಮಾತ್ರ ಹೇಗೆ 90 ರಿಂದ 100 ರೂಪಾಯಿಗೆ ಹೋಗುದು? ಆದರೂ ಇವತ್ತಿಗೆ ಕೂಡ, ಈ ಕ್ಷಣಕ್ಕೆ ಕೂಡ ಬಿಜೆಪಿಯ ಯಾವುದೇ ಮುಖಂಡರು ಅಥವಾ ಎಲ್ಲ ಅವರ ಕೇಂದ್ರದ ಸಚಿವರನ್ನು ಮಾತನಾಡಿಸಿದರೆ ಅವರು ಹೇಳುವುದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಏರುಪೇರಾಗ್ತಾ ಇರುತ್ತೆ, ಹಾಗಾಗಿ ದರ ಏರುಪೇರಾಗುವುದು ಅಂತ. ನಿನ್ನೆ ಕೂಡ ಒಬ್ರು ಕೇಂದ್ರ ಸಚಿವರೊಬ್ಬರು ಅದನ್ನೇ ಹೇಳಿದ್ದು. ಈ ದೇಶದ ಜನರ ಮುಂದೆ ನೀವು ಯಾವ ಒಂದು ಕನಸುಗಳನ್ನು ಬಿತ್ತಿದ್ರಿ? ಅಚ್ಚೇದಿನ ಅಲ್ಲ, ನೇರವಾಗಿ ಸ್ಪಷ್ಟವಾಗಿ ಮೋದಿಜಿಯವರಿಂದ ಹಿಡಿದು ಚಕ್ರವರ್ತಿ ಸೂಲಿಬೆಲೆ ತನಕ, ಮಂಗಳೂರಿನ ಬಿಜೆಪಿ ನಾಯಕರ ತನಕ, ಆಗಿನ ವಕ್ತಾರರಾಗಿದ್ರು, ಟಿವಿ ಚರ್ಚೆಗೆ ಬರ್ತಾ ಇದ್ದ ನನ್ನ ಫ್ರೆಂಡ್ ಮಹೇಶ್ ತುಪ್ಪೇಕಲ್ಲು ತನಕ, ಅವರೆಲ್ಲ ಏನ್ ಹೇಳಿದ್ರು? ಈ ಕಾಂಗ್ರೆಸ್ ಸತ್ಯಾನಾಶ ಮಾಡಿತ್ತು, ಪೆಟ್ರೋಲ್ ಈ ರೀತಿ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ನಾವು ನಿಮಗೆ ಕಡಿಮೆ ದರದಲ್ಲಿ ಕೊಡ್ತೇವೆ. ಚಕ್ರವರ್ತಿ ಸೂಲಿಬೆಲೆ ವೆಂಟ್ ಎಕ್ಸ್ಟ್ರೀಮ್, ನಾವು ಪೈಪ್ ಲೈನ್ ಅನ್ನು ಹಾಕಿ ನೀರು ಕೊಟ್ಟು ಪೆಟ್ರೋಲ್ ಅನ್ನು ತಗೊಳ್ತೇವೆ. ನಮಗೆ ಮೋದಿ ಅವರಿಗೆ ಡೈರೆಕ್ಟ್ ಟೆಲಿಫೋನ್ ಲಿಂಕ್ ಉಂಟು. ಒಂದು ಕಡೆ ನೀರು ಕೊಡ್ತೇವೆ, ಇನ್ನೊಂದು ಕಡೆ ಅಕ್ಕಿ ಕೊಡ್ತೇವೆ, ಅಕ್ಕಿ ಕೊಡ್ತೇವೆ ಅಂತ ಅದ್ಭುತವಾಗಿ ಜನರನ್ನ ನೀವು ಒಂದು ಮಾಡಿ. ಓಕೆ ಫೈನ್, ನೀವು ಕನಸುಗಳನ್ನ ಬಿತ್ತುವಾಗ ನೀವು ಹೇಳಿದ ಕಥೆಯೇ ಈಗ ನೀವು ವಾಪಸ್ ನಿಮ್ಗೆ ರಿವರ್ಸ್ ಹೊಡಿತಾ ಇರುವುದು. ಈಗ ಪೈಪ್ ಲೈನ್ ಅಲ್ಲಿ ಇದು ಪೆಟ್ರೋಲು ಬರುದಿಲ್ಲ, ನೀರು ಹೋಗುದಿಲ್ಲ, ಡೀಸೆಲ್ ಬರುದಿಲ್ಲ, ನೀರು ಹೋಗುದಿಲ್ಲ. ಇದು ನೀವು ಈಗ ಅವತ್ತು ಆಗಿದ್ರೆ, ಈಗ ಅವತ್ತಾಗಿದ್ರೆ ಅಂತಾರಾಷ್ಟ್ರೀಯ
ಮಾರುಕಟ್ಟೆ ಮೌಲ್ಯವೇ ಆಗಿರ್ಲಿಲ್ವಾ? ಅಥವಾ ಮನಮೋಹನ್ ಸಿಂಗ್ ಬಾವಿ ಇತ್ತ, ತೈಲ ಬಾವಿ? ಇಂಡಿಯಾದು 20% ಸಾಕಾಗುದಿಲ್ಲ, ಅಸ್ಸಾಂ ಇದೆಲ್ಲ ಅಲ್ವಾ? ಈಗ ನಾವು ಇದಕ್ಕೆ ಕಮಾಡಿಟೀಸ್ ಕಮಾಡಿಟೀಸ್ಗೆ ಬರ್ತೇನೆ. ನಾವು ಸಣ್ಣ ಬ್ರೇಕ್ ತಗೊಳ್ಳೋ ಟವರ್ಸ್ ಅವರೇ. Yes. ಆ ಬ್ರೇಕ್ ನಂತರ ಈ ಸಂವಾದವನ್ನು ನಾನು ಮತ್ತೆ ಮುಂದುವರಿಸ್ತೇನೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಪೆಟ್ರೋಲ್ ದಗದಗ ಅವಶ್ಯಕ ವಸ್ತುಗಳ ಬೆಲೆ ಏರಿಕೆಯ ಬಿಸಿ ಈಗಾಗಲೇ ಇಷ್ಟು ಸಮಯ ಪೆಟ್ರೋಲ್ ಅಥವಾ ಡೀಸೆಲ್ ಬೆಲೆ ಏರಿಕೆ ಆದಾಗೆಲ್ಲ ಸಮರ್ಥನೆ ಮಾಡ್ತಾ ಇದ್ದವರು ಈಗ ಸ್ವಲ್ಪ ತಂಡಾಗಿದ್ದಾರೆ. ಯಾಕಂತ ಹೇಳಿದ್ರೆ ವಾಸ್ತವ ಈಗ ಅವರಿಗೆ ಕೂಡ ಅರ್ಥ ಆಗಲಿಕ್ಕೆ ಆರಂಭವಾಗಿದೆ. ಎಸ್, ನಾವು ಈ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಜೆರಾರ್ಡ್ ಟವರ್ಸ್ ಅವರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಶೈಕ್ಷಣಿಕ ಸಲಹೆಗಾರರು ಆಗಿರುವಂತಹ MG ಹೆಗ್ಡೆ ಅವರು ಮಾತಾಡ್ತಾ ಇದ್ದಾರೆ. ನಾನು ಆಗ ಕೂಡ ಹೇಳಿದೆ, ಯಾಕಂತ ಹೇಳಿದ್ರೆ ಪೆಟ್ರೋಲ್ಗೆ 100 ರೂಪಾಯಿ ಆದರೆ ಏನಾಯಿತು, ಅದು ಶ್ರೀಮಂತರಿಗೆ. ಎಸ್, ಇದು ಡೀಸೆಲ್ಗೆ ರೇಟ್ ಜಾಸ್ತಿ ಆದರೆ ಏನಾಯಿತು, ಅದು ಶ್ರೀಮಂತರಿಗೆ. ಅದರಿಂದ ಏನು ಸಾಮಾನ್ಯ ಜನರಿಗೆ ನಷ್ಟ ಇಲ್ಲ, ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಇಲ್ಲ ಅಂದರೆ ನಾವು ನಡ್ಕೊಂಡು ಹೋಗ್ತೇವೆ ಅಂತ ಹೇಳ್ಕೊಳ್ತಾ ಇದ್ರು. ಅಥವಾ ಇದು ನೀವು ಮೊನ್ನೆ ತನಕ ಕೂಡ BJP-ಯವರ ಅಥವಾ ಸಂಘ ಪರಿವಾರದವರ ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ಪಲ್ಲಿ ನೋಡ್ಬೋದಿತ್ತು. ಎಲ್ಲರೂ ಇದನ್ನೇ ಹಾಕುವವರು, ನಾವು ನಡ್ಕೊಂಡು ಹೋಗ್ತೇವೆ, ಏನು ಜಾಸ್ತಿ ಆದರೆ ಏನು ನಷ್ಟ ಆಯಿತು ಅಂತ. ಯಾವಾಗ ಅದು ಒಂದೊಂದೇ ರಾಜ್ಯದಲ್ಲಿ 100 ರೂಪಾಯಿ, ರಾಜಸ್ಥಾನ ನೋಡಿದೆವು ಈಗ ನಾವು, 100 ರೂಪಾಯಿ ಆಯಿತು. ಇನ್ನು ಕರ್ನಾಟಕ ಹತ್ತಿರ ಬರ್ತಾ ಉಂಟು. ಪೆಟ್ರೋಲ್ 100 ರೂಪಾಯಿ, ಒಂದು ಕಡೆ ಡೀಸೆಲ್ ಕೂಡ ಈಗ 84 ರೂಪಾಯಿ ಡೀಸೆಲ್ಗೆ, ಪೆಟ್ರೋಲ್ ಕೂಡ 100ರ ಹತ್ತಿರ ಬರ್ತಾ ಉಂಟು. ಈ ಟೈಮಲ್ಲೇ ಅವಶ್ಯಕ ಸಾಮಗ್ರಿಗಳ, ನಮ್ಮ ದಿನ ಬಳಕೆಯ ಸುತ್ತುಗಳ, ತರಕಾರಿಗಳ ಅಥವಾ ಫ್ರೂಟ್ಸ್ಗಳ ರೇಟ್ ಜಾಸ್ತಿ ಆಗಿದೆ. ನಾನು ಆಗಲೇ ಆ ಪಟ್ಟಿಯನ್ನೊಮ್ಮೆ ಓದಿದೆ. ತೊಗರಿಬೇಳೆ ಕಳೆದ ವಾರ 90 ರೂಪಾಯಿ ಇತ್ತು, ಇವಾಗ 110 ರೂಪಾಯಿ ಆಗಿದೆ. ಉದ್ದಿನ ಬೇಳೆ 85 ರೂಪಾಯಿ ಇತ್ತು, ಇವತ್ತಿಗೆ 120 ರೂಪಾಯಿ ಆಗಿದೆ. ಅಡುಗೆ ಎಣ್ಣೆ 125 ರೂಪಾಯಿ ಇತ್ತು, ಇವಾಗ 160 ರೂಪಾಯಿ ಆಗಿದೆ. ತರಕಾರಿನಲ್ಲಿ ಕೂಡ ಈರುಳ್ಳಿ 55 ರೂಪಾಯಿ ಇತ್ತು, ಇವಾಗ 65 ರೂಪಾಯಿ ಇದೆ. ಇದೆಲ್ಲ ಕಳೆದ ವಾರದ್ದು ಮತ್ತು ಇವತ್ತಿನ ನಾನು ರೇಟನ್ನು ಹೇಳ್ತಾ ಇರೋದು. ಬೀನ್ಸ್ ಕಳೆದ ವಾರದಲ್ಲಿ 25 ಇತ್ತು, ಇವಾಗ 40 ರೂಪಾಯಿ ಆಗಿದೆ. ದೊಡ್ಡ ಮೆಣಸಿನಕಾಯಿ 28 ರೂಪಾಯಿ 30 ರೂಪಾಯಿ ಇತ್ತು, ಇವಾಗ 45 ರೂಪಾಯಿ ಆಗಿದೆ. ಕಿತ್ತಳೆ 68 ರೂಪಾಯಿ ಇತ್ತು, ಇವಾಗ 85 ರೂಪಾಯಿ ಆಗಿದೆ. ಸೇಬು 135 ರೂಪಾಯಿ ಇತ್ತು, ಇವಾಗ 175 ಆಗಿದೆ. ಎಸ್, ಅಡುಗೆ ಅನಿಲ LPG ನಿಮಗೆ ಗೊತ್ತಿದೆ ಎಷ್ಟು ಆಗಿದೆ ಅಂತ. ಈ ವಾರದಲ್ಲಿ ಯಾರೆಲ್ಲ ಮನೆಗೆ LPG ತಗೊಂಡಿದ್ದೀರಿ, ಒಂದು ತಿಂಗಳ ಹಿಂದೆ 500, 555, 600, 610, 620 ಇತ್ತು. ಈ ವಾರ ತಗೊಂಡವರಿಗೆ ಗೊತ್ತಿರಬಹುದು 700 ರೂಪಾಯಿ ದಾಟಿದೆ. ಸೊ ಇದು ಇಲ್ಲ ರೇಟ್ ಜಾಸ್ತಿ ಆಗಲಿಲ್ಲ ಅಂತ ಹೇಳುವವರೆಲ್ಲ, ಯಾಕಂದರೆ MG ಹೆಗ್ಡೆ ಅವರು ಹೇಳ್ತಾ ಇದ್ರು, ತರಕಾರಿಗೆ ರೇಟ್ ಜಾಸ್ತಿ ಆಗಲಿಲ್ಲ, ಜೀವನಾವಶ್ಯಕ ಸುತ್ತುಗಳಿಗೆ, ದಿನಸಿ ಸಾಮಗ್ರಿಗಳಿಗೆ ರೇಟ್ ಜಾಸ್ತಿ ಆಗಲಿಲ್ಲ ಅಂತೆಲ್ಲ ಸಮರ್ಥನೆ ಮಾಡಿಕೊಳ್ತಾರೆ, ಫೇಸ್ಬುಕ್ಕಲ್ಲಿ ಬರೆದಾಕ್ತಾರೆ ಅಂತ. ಎಸ್, LPG ತಗೊಂಡವ್ರಿಗೆ ಗೊತ್ತಿರ್ತದಲ್ಲ ಈ ವಾರದಲ್ಲಿ ಎಷ್ಟಾಗಿದೆ ಅಂತ. ಮಾರ್ಕೆಟ್ಗೆ ಹೋಗುವವರಿಗೆ ಗೊತ್ತಿರ್ತದೆ. ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ಉಳಿಸಿಕೊಂಡು ಮಾರ್ಕೆಟ್ಗೆ ಹೋಗಿ ಬಂದು ಇವ್ರಿಗೆ ಊಟ ಹಾಕಿದ್ರೆ ಇವ್ರಿಗೆ ಗೊತ್ತಿರೋದಿಲ್ಲ. ಇವರೇ ಮಾರ್ಕೆಟಿಗೆ ಹೋದ್ರೆ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ಸುಮ್ಮನೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಅದೇನೋ 66 ಲಕ್ಷ ಕೋಟಿ ಹಾಕಿದ್ರೆ ಆಯ್ತು, ಕೊನೆಗೆ ಏನಿಲ್ಲ. ಅದಕ್ಕಿಂತ ಮೇಲೆ ಫುಲ್ ಕನ್ಫ್ಯೂಸ್. 66 ಲಕ್ಷ ಕೋಟಿ ಹೇಳುವಾಗ ಸಾಧಾರಣದವ ಕನ್ಫ್ಯೂಸ್ ಆಗ್ತಾನೆ. MG ಮತ್ತೆ ಇನ್ನೊಂದು ಎಂತ ಹೇಳಿದ್ದಾರೆ, ಆಯಿಲ್ ಪ್ರೈಸಸ್ ಜಾಸ್ತಿ ಮಾಡ್ತಾ ಇರುವಾಗ ಇದಕ್ಕಿಂತ ನಮ್ಗೆ ಅದೊಂದು ತಪ್ಪಿ ಹೋಗಿದೆ. ಈಗ ಈ ಡಿಸ್ಕಷನ್ ಅಲ್ಲಿ ದೇಶ ಕಟ್ಟುವಾಗೋಸ್ಕರ ನಾವು ಜಾಸ್ತಿ ಕೊಡ್ಬೇಕಂತೇಳಿ ಮೊದಲು ಹೇಳಿದ್ದೀವಿ. ಅದು ವೆರಿ ಇಂಪಾರ್ಟೆಂಟ್. ನಾವೀಗ ಜಾಸ್ತಿ ಕೊಡ್ಬೇಕು ದೇಶ ಕಟ್ಟುವಾಗೋಸ್ಕರ. ಯಾವ್ದರಲ್ಲಿ ಕಟ್ಟುವುದಂತೆ ದೇಶ? ಒಂದು ಸಮಸ್ಯೆ ಏನಂದ್ರೆ, ಒಳ್ಳೆ ಪಾಯಿಂಟ್ ತೆಗೆದು, ಈ ದೇಶ ಕಟ್ಟುವುದು ಅಂದ್ರೆ ಏನು ಅಂತ ನೋಡಿ. ಅದು ಈ ರೇಟನ್ನು ಜಾಸ್ತಿ ಮಾಡಿಯೇ ಕಟ್ಟುದಾ? ರೇಟನ್ನು ಜಾಸ್ತಿ ಮಾಡಿಯೇ ಕಟ್ಟುದಾ ಅಲ್ಲ, ನಾನೊಂದು ಗಂಭೀರವಾದ ಒಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಕಾಲೇಜ್ ಜೀವನ ಮುಗಿದ ಕೂಡಲೇ ABVP ಯಲ್ಲಿದ್ದೆ. ಆಗ ಈಗಿನ RSSನ ಪ್ರಮುಖರಾದಂಥ ದತ್ತಾತ್ರೇಯ ಹೊಸಬಾಳೆ ಅವರ ಹತ್ರ ನಾನು ಪ್ರಚಾರಕ್ಕಾಗಿ ಬರ್ತೇನೆ ಅಂತ ಹೇಳಿದೆ. ಯಾಕೆ ಅಂತ ಕೇಳಿದೆ. ದೇಶ ಕಟ್ಟಲಿಕ್ಕೆ ಅಂತ ಹೇಳಿದೆ. ಕೂತ್ಕೊ ಅಂತ ಹೇಳಿದೆ. ಕೂತ್ಕೊಂಡೆ. ನಿಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದೆ. ನಾನು ಮನೆಯಲ್ಲಿ 6 ಜನ ಅಕ್ಕ ತಂಗಿಯರು, ನಾನು ಅಣ್ಣ. ಎಲ್ಲರದ್ದು ಮದುವೆ ಆಗಿದೆ. ಇಲ್ಲ, 2 ಜನರ ಮದುವೆ ಆಗಲಿಲ್ಲ, 3 ಜನರದ್ದು ಮದುವೆ ಆಗಲಿಲ್ಲ. ಮತ್ತು ನನ್ನ ಮನೆಯಲ್ಲಿ ನಾವು ಏನು ಶ್ರೀಮಂತರಲ್ಲ, ಮಧ್ಯಮ ವರ್ಗದ. ಹಾಗಿದ್ರೆ ತಂದೆಯವರು ತಾಯಿಯವರು ತೀರಿ ಹೋಗಿದ್ದಾರೆ, ತಂದೆಯವರು ಮಾತ್ರ ಇದ್ದದ್ದು. ಈಗ ನಿಮಗೆ ಕುಟುಂಬದ ಜವಾಬ್ದಾರಿ ಉಂಟಲ್ವಾ ಕೇಳಿದೆ. ಉಂಟು ಹೇಳಿದೆ. ದೇಶ ಕಟ್ಟುವುದು ಅಂದರೆ ಮೊದಲು ನೀನು ನಿನ್ನ ಮನೆಯನ್ನು ಕಟ್ಟು ಅಂತ ಹೇಳಿದರು. ಇದು RSSನ ದತ್ತಾತ್ರೇಯ ಹೊಸಬಾಳೆಯವರು
ಈ ಎಂ ಜಿ ಹೆಗಡೆಗೆ ಹೇಳಿದ ಮಾತು ಆ ಕಾಲದಲ್ಲಿ. ಈಗ ಸಾಕ್ಷಿ ಏನಿಲ್ಲ, ಸಾಕ್ಷಿ ಬೇಕಂದ್ರೆ ಧರ್ಮಸ್ಥಳಕ್ಕೆ ಬನ್ನಿ, ಕರೆಕ್ಟ್. ಅಣ್ಣಪ್ಪನ ಎದುರಿಗೆ ನಿಂತು ಹೇಳ್ತೇನೆ. ಅಂದರೆ ದೇಶ ಕಟ್ಟುವುದು ಅಂದರೆ ನನ್ನ ಮನೆ ಕಟ್ಟಬೇಕು, ನನ್ನ ಊರು ಕಟ್ಟಬೇಕು, ನನ್ನ ರಾಜ್ಯ ಕಟ್ಟುವುದೇ ದೇಶ ಕಟ್ಟುವ ಕೆಲಸ. ನಾನು ನನ್ನ ಮನೆ ಎಲ್ಲ ಎಕ್ಕುಟ್ಟೋದ್ರೆ, ನನ್ನಂಥವ್ರು 100 ಜನ ಎಕ್ಕುಟ್ಟೋದ್ರೆ, ಆ ಊರಿನಲ್ಲಿ 100 ಯುವಕರು ಬೀದಿಗೆ ಬಿದ್ದರೆ ಆ ದೇಶದ ಒಂದು ಭಾಗ ಪಾರ್ಶ್ವವಾಯು ಕೊಲ್ಯಾಪ್ಸ್. ಸೊ ಒಟ್ಟು ದೇಶ ಕಟ್ಟುವುದು ಅಂತಂದ್ರೆ ನಿನ್ನ ಮನೆ ಕಟ್ಟು, ನಿನ್ನ ಊರು ಕಟ್ಟು, ಆರಂಭವಾಗಬೇಕು. ಜೊತೆಯಾಗಿ ನಾನು ಏನು ಬೇಸಿಲ್ಲದೆ ದೇಶ ಕಟ್ಟು ಹೇಳಿದ್ದು. ನಾನಿಲ್ಲಿ ಸಂಜೆ ಆಗುವಾಗ ನಿಮ್ಮ ಸಂಸಾರ ಬೀದಿಯಲ್ಲಿ ಇದು ದೇಶ ಕಟ್ಟುವುದಲ್ಲ. ದೇಶ ಕಟ್ಟುವಾಗ ಆ ವ್ಯಕ್ತಿ ಹೇಳುವವನಿಗೆ ಜವಾಬ್ದಾರಿ ಇದೆ. ಸ್ವಾರ್ಥ ಇರಬಾರ್ದು, ಬರೀ ಸ್ವಾರ್ಥ ಇರಬಾರ್ದು, ಸ್ವಾರ್ಥ ಇರಬೇಕು. ನಾನು ನನ್ನ ಮನೆಯನ್ನು ಕಟ್ಟಿಕೊಳ್ಳುವ ಜೊತೆಗೆ ನನ್ನ ಸುತ್ತಮುತ್ತಲಿನ ಪರಿಸರ, ಪ್ರಾಣಿ ಸಂಕುಲಗಳನ್ನ, ನೆಂಟರನ್ನ, ಬಂಧುಗಳನ್ನ, ಸ್ನೇಹಿತರನ್ನ, ದೇಶವನ್ನ ಅದಕ್ಕೆ ಬೆಂಬಲಿಸುವಂಥದ್ದು. ನಾನು ಗಟ್ಟಿ ನಿಂತ್ಕೋಬೇಕು. ನಾನು ನಿಲ್ಲುವುದೇ ಕೆಸರು ಕಂಬದಾಗೆ ಆದರೆ ಒಮ್ಮೆ ಆಚೆ ಒಮ್ಮೆ ಈಚೆ ಆದರೆ ನಾನೆಂತದ್ರಿ ದೇಶ ಕಟ್ಟುದು? ಇದನ್ನು ನನಗೆ ಹೇಳಿದ್ಯಾರು? ಮತ್ತೆ ಹೇಳ್ತೇನೆ, ಟಿ ವಿ ಕೇಳುವ ಹುಡುಗರಿಗೆ, ಈಗಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ದತ್ತಾತ್ರೇಯ ಹೊಸಬಾಳೆಯವರು ನನಗೆ ಹೇಳಿಕೊಟ್ಟ ಪಾಠ. RSS ನಾಯಕರು ಹೊಸಬಾಳೆಯವರು. ಈಗ ಎಂ ಜಿ ಸರ್ ಹೇಳಿದಾಗೆ ಈಗ ಕೂಡ ಅವರು ಅದನ್ನೇ ಹೇಳ್ತಾರಾ? ಈಗ ಕೂಡ ಅವರು ಅದನ್ನೇ ಹೇಳ್ತಾರಾ ಅಂತ ಅದಕ್ಕೆ ಹೇಳುದು. ಒಟ್ಟಾರೆ ಮಾತಾಡುದಲ್ಲ, ಜನರನ್ನ ಒಟ್ಟಾರೆ ದಾರಿ ತಪ್ಪಿಸುವುದು ಅಲ್ಲ. ಇವತ್ತು ಪರಿಸ್ಥಿತಿ, ನಾವು ಓಟಿಗೆಯಲ್ಲಿ ಗೆದ್ದಿದ್ದೇವೆ, ಜನರ ಮುಂದೆ ಅದ್ಭುತವಾಗಿ ದೇಶವನ್ನು ಕಟ್ತೇವೆ, ಅಚ್ಚ ದಿನಗಳನ್ನು ಕೊಡ್ತೇವೆ, ಏನೋ ಒಂದು ಕ್ರಾಂತಿ ಆಗ್ತದೆ. ಎಸ್, ಅದಕ್ಕೆಲ್ಲ ಜನ ಸಪೋರ್ಟ್ ಮಾಡಿದ್ರು. ಒಂದು ಲೆವೆಲಲ್ಲಿ ನಾನು ಕೂಡ ಮೋದಿಯವರ ಪರವಾಗಿ ಒಂದು ಕವನ ಕೂಡ ಬರೆದಿದ್ದೆ, 2 ಪತ್ರಿಕೆಗಳಿಗೆ ಕಳಿಸಿದ್ದೆ, ಉಂಟು ನನ್ನ ಹತ್ರ. ಆದರೆ ನಿಧಾನವಾಗಿ ಗೊತ್ತಾಯ್ತು, ಇವರು ಕೈಯಲ್ಲಿ ಯಾವ ಬೀಜವೂ ಇಲ್ಲದೆ ಕನಸುಗಳನ್ನು ಬಿತ್ತಿದ್ದು ಅಂತ. ಸುಮ್ಮನೆ ಈಗ ಒಗದದ್ದು, ಗಾಳಿಯಲ್ಲಿ ಬೀಜವೇ ಇಲ್ಲ, ಕನಸುಗಳು ಬಿತ್ತಿದ್ದು ಅಂದ್ರೆ ಮಣ್ಣು. ಅದಕ್ಕೋಸ್ಕರ ನಾನು ಹೇಳುದು, ನೀವು ಎಗ್ರಿ ಆಗಿ, ನಮ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಾವು ಸರಿ ಮಾಡ್ತೇವೆ ಹೇಳಿ, ಐ ಎಗ್ರಿ. ಯಾವುದೇ ಪಕ್ಷ ಬಂದ್ರು ಚುನಾವಣೆಯಲ್ಲಿ ಹೇಳಿದ್ದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್, ಕಮ್ಯುನಿಸ್ಟ್, ದಳ ಇಡೀ ಜಗತ್ತಲ್ಲಿ ಸಾಧ್ಯ ಇಲ್ಲ, ಭರವಸೆಗಳನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀವು ತಪ್ಪಿದಾಗ ಸ್ವಲ್ಪ ವಿನಯ, ವಿಧೇಯತೆಯಿಂದ ವಿಮರ್ಶೆ ಮಾಡಿಕೊಂಡು ಸ್ವಲ್ಪ ತಪ್ತಾ ಇದೆ, ಕಷ್ಟ ಆಗಿದೆ ನಮ್ಗೆ, ಒಂದಷ್ಟು ಕಾರಣಗಳು, ಸರಿಯಾದ ಕಾರಣಗಳನ್ನು ಕೊಡಿ. ಹುಚ್ಚುಚ್ಚು ಕಾರಣಗಳನ್ನೇನು ನಾವೆಲ್ಲರೂ ಕಿವಿಗೆ ಹೂ ಇಟ್ಕೊಂಡಿದ್ದೇವೆ. ಈಗ ಸಾಮಾಜಿಕ ಜಾಲತಾಣದಲ್ಲಿಯೇ ಗೊತ್ತಾಗ್ತದೆ ಯಾರು ಒಂದು ಕಡೆ ದೇಶ ಕಟ್ಟೋಕ್ಕೋಸ್ಕರ ಅದಕ್ಕೋಸ್ಕರ ಎಂದು ನಂಬಿದವರು, ಈ ಡಿಮಾನಿಟೈಸೇಷನ್ ಬಗ್ಗೆ ನಂಬಿದವರು, ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಅದನ್ನು ಸಮಜಾಯಿಷಿ ಮಾಡುವವರು, ಈಗ ಮೆಲಾನೆ ದಿವಸಕ್ಕೆ 1-2%, 3% ಜನರು ಟರ್ನ್ ಆಗ್ತಾ ಇದ್ದಾರೆ. ಗೊತ್ತಾಯ್ತದರ ಅನುಭವ ಗೊತ್ತಾಯ್ತು ನೋಡಿ. ಇಂಪ್ಯಾಕ್ಟ್ ಬ್ಲೈಂಡ್ಲಿ ಫಾಲೋ ಮಾಡ್ಲಿಕ್ಕೆ ಈಗ ಇದು ತುತ್ತೂರಿ ಉತ್ಕೊಂಡು GDP ಕುಸಿತ ಆಗ್ತಾ ಇರುವಾಗ ಹೇಳ್ತಾ ಇದ್ರು, ಇಲ್ಲ ಆಗ್ಲಿಲ್ಲ ಅಂತ ಆಗ್ಲಿಲ್ಲ ಅಂತ ಭಾರತ ಸರ್ಕಾರವೇ ಕೊಟ್ಟ ವರದಿ ಇದ್ದಾಗ ಕೂಡ. ಈ ತುತ್ತೂರಿ ಉದ್ವನ ಹಿಂದೆ ಇಲ್ಲಿ ಎಲ್ಲ ಹೋದದ ಅದು ಆ ಕಾಲದಲ್ಲಿ. ಈಗ ಜನರಿಗೆ ಎಲ್ರಿಗೆ ಅವರವರಿಗೆ ಅನುಭವ ಆಗ್ತದೆ ನೋಡಿ. ಈಗ ನಾವು ಬೆಲೆ ಏರಿಕೆ ಮಾತಾಡುವ, ಪ್ರತಿ ನಮ್ಮ ಕರ್ನಾಟಕದ ಇಷ್ಟು ಜಿಲ್ಲೆಗಳಲ್ಲಿ ಎಲ್ಲಾ ಐಟಮ್ಸ್ ಒಂದೇ ಜಿಲ್ಲೆಯಲ್ಲಿ ಆಗುದಿಲ್ಲ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಚ್ಚಪೆ ಕಡೆ ಕೆಂಪು ಬಚ್ಚಪೆ ಮತ್ತೆ ಏನಾದ್ರು ಆದ್ರೆ ಟೊಮೆಟೊ ಗಿಮಟೊ ನಮ್ಮಲ್ಲಿ ಆಗ್ತದೆ, ಇನ್ನೊಂದು ಕಡೆಯಿಂದ ಬರಬೇಕು. ಇದರ ಇಂಪ್ಯಾಕ್ಟ್ ಹೇಗೆ ಆಗ್ತದೆ ಈ ರೇಟ್ ಇದು ಪ್ರೈಸ್ ರೈಸ್ ಇದು ಬಗ್ಗೆ? ಇದರ ಇಂಪ್ಯಾಕ್ಟ್ ಹೇಗೆ ಗೊತ್ತುಂಟಾ? ನಾನು ಸಿಂಪಲ್ ಲೆಕ್ಕ ಕೊಡ್ತೇನೆ. ಒಬ್ಬನಿಗೆ 20,000 ರೂಪಾಯಿ ಸಂಬಳ. 20,000ದಲ್ಲಿ ಈಗ ನೀವು ಹೇಳಿದ ರೇಟ್ ಉಂಟಲ್ಲ, ಇದು 30 to 40 ವರೆಗೆ ಬೇಡ, 30 ಅಂತ ಇಟ್ಕೊಂಡು ಅವರೇಜ್ ಲೆಕ್ಕಾಚಾರ. ಅವನಿಗೆ ತಿಂಗಳಿಗೆ 3,000 ರೂಪಾಯಿ ಸಾಮಾನು ತರ್ತಾ ಇದ್ದವನಿಗೆ 30% ಜಾಸ್ತಿ ಆಯ್ತು. ಅದಕ್ಕೆ ಎಷ್ಟಾಯ್ತು? 30 ಗುಣಿಸು 300, 900 ರೂಪಾಯಿ ಜಾಸ್ತಿ ಆಯ್ತು. ಒಂದು ದಿನಸಿಯಲ್ಲಿ 3,000 ತರುವ ಅಂತ ಲೆಕ್ಕ ಹಾಕಿ ಮಾಮೂಲಿ ಸಣ್ಣ ಕುಟುಂಬ ಆಯ್ತಾ. ಒಂದು ಅವನಿಗೊಂದು ಸೆಕೆಂಡ್ ಹ್ಯಾಂಡ್ ಬೈಕ್ ಇದೆ ಆಯ್ತಾ. ಆ ಪೆಟ್ರೋಲ್ ಮೇಲೆ ಅವನಿಗೆ ಅಗೇನ್ ಆಲ್ಮೋಸ್ಟ್ 30% ಜಾಸ್ತಿ ಆಯ್ತು. 20% ಇಟ್ಕೊಳ್ಳಿ. ಅಲ್ಲಿ ಪುನಃ ಅಲ್ಲೊಂದು 500-600 ರೂಪಾಯಿ ಆಯ್ತು. ಸೊ ಅವನಿಗೆ 2,000 ರೂಪಾಯಿ ಅಲ್ಲಿಗೆ ಆಯ್ತು. 2 ಐಟಮ್ಸ್ ರೂಪಾಯಿ ಯಾವ ಲೆಕ್ಕ ಮಾರ್ರ? ಅವನಿಗೆ ಲೆಕ್ಕ. ಅವನಿಗೆ ಆ 2,000 ರೂಪಾಯಿ ಜೊತೆಗೆ ಪ್ಲಸ್ ಇನ್ನೊಂದು 1,000 ರೂಪಾಯಿ ಸೇರಿಸಿ ಅವ 3,000 ರೂಪಾಯಿ ಸೇವಿಂಗ್ ಮಾಡಿ ಮಗನ ಶಾಲೆಗೆ, ದೊಡ್ಡ ಶಾಲೆಗೆ, ಒಳ್ಳೆ ಶಾಲೆಗ, ಇಲ್ಲರ ಮಗಳ ಮದುವೆಗೋ, ಇನ್ನೊಂದು ಯಾವ್ದಕ್ಕೋ, ಬಟ್ಟೆಗೋ ಅದು. ಈಗ ಏನಾಗ್ತದೆ ಅಂದ್ರೆ
ಅದೆಲ್ಲ ಕಟ್ ಆಗ್ತಾ ಬರ್ತದೆ. ಕೆಲವು ಪ್ರಾಮಿಸ್ ಮಾಡಿಕೊಂಡಾಗಿದೆ, ಶಾಲೆಗೆ ಸೇರಿಸಿ Commitments. ಆಗಿದೆ, ಕಮಿಟ್ಮೆಂಟ್ಸ್ ಸಾಲ ಮಾಡಿ ಆಗಿದೆ. ಆಗಿದೆ. ಸೊ ಅವನಿಗೆ 3,000 ರೂಪಾಯಿ ಮೈನಸ್ ಆದ ಕೂಡಲೇ ಅವನಿಗೆ ಸಣ್ಣ ಲೆಕ್ಕದಲ್ಲಿ ಆದರೂ ಅಲ್ಲೋಲ ಕಲ್ಲೋಲ ಅವರ ಮನೆಯಲ್ಲಿ. ಇದು ಇದೇ ಲೆಕ್ಕಾಚಾರವನ್ನು ನೀವು 1,000 ಜನಕ್ಕೆ ಲೆಕ್ಕ ಮಾಡಿ ನೋಡಿ, ಅಥವಾ ಒಂದು ರಾಜ್ಯದ ತರ್ನ. 10 ಲಕ್ಷ ಜನಕ್ಕೆ ಲೆಕ್ಕ ಮಾಡಿ. ಈಗ ಇನ್ನೊಂದು ಇದು ಶುರು ಆಗಿದೆ ಎಂಜಣ್ಣ. ಅಂದ್ರೆ ಈಗ ಇನ್ನೊಂದು ದೊಡ್ಡದು ವಿಷಯ ಶುರು ಆಗಿದೆ. ಇಡೀ ಸಮುದಾಯಕ್ಕೆ ಇದನ್ನು ಇದೇ ಲೆಕ್ಕವನ್ನು ಅನ್ವಯಿಸಿದರೆ ಒಟ್ಟು ನಮ್ಮ ಆರ್ಥಿಕ ಸ್ಥಿತಿಗತಿ ಹೇಗೆ ಅಂತ ಗೊತ್ತಾಗ್ತದೆ. ಹೌದು ನೋಡಿ, ನೀವು ಈಗ ಇವ್ರು ಏನು ಮಾಡುದು ಅಂದ್ರೆ, ಇವರು ಲೆಕ್ಕ ಹಾಕುದು ನಗರದ್ದು. ಒಂದು ನಗರದಲ್ಲಿ ಅಪ್ಪರ್ ಮಿಡ್ಲ್ ಕ್ಲಾಸ್ನವ್ರದ್ದು ಮಾತ್ರ ಇವ್ರದ್ದು ಲಿಂಕ್ ಮಾಡಿ ಬರೆಯುವುದು ಇವರೆಲ್ಲರೂ. ಆದ್ರೆ ಕೆಳ ಸ್ತರಕ್ಕೆ ಹೋಗಿ ಯಾರು ಕೂಲಿ ಇಲ್ವಾ, ಇವತ್ತು 700 ರೂಪಾಯಿ ಕೂಲಿ ಇಲ್ವಾ ಅಂತ ಕೇಳಿಬಿಡ್ತಾರೆ. 600 ರೂಪಾಯಿ ಇದ್ದದ್ದು 500 ಇದ್ದದ್ದು 700 ಆಗಿದೆ. ಎಸ್ ಫ್ಯಾಕ್ಟ್ 700 ರೂಪಾಯಿ ಆಗಿದೆ. ಬಟ್ 700 ರೂಪಾಯಲ್ಲಿ ಅವನಿಗೆ ವಾಪಸ್ ಇಲ್ಲಿ ದಿನ ನೀವು 50 ರೂಪಾಯಿ ಇಂದ 100 ರೂಪಾಯಿ ಇವ ಎಕ್ಸೆಸ್ ರೇಟ್ ಖರ್ಚು ಮಾಡಲೇಬೇಕಲ್ಲ ನೋಡಿ. ಅದಕ್ಕಿಂತ ಈಗ 700 ರೂಪಾಯಿ ಕೂಲಿ ಇರುವವನಿಗೆ ಯಾರು ಕಟ್ಟಡ ಗುತ್ತಿಗೆ ಕಾರ್ಮಿಕರ ಇದು ಕಟ್ಟಡ ಏನು ಬಿಲ್ಡರ್ಸ್ಗಳಿದ್ದಾರೆ ಅವರ ಜೊತೆಗೆ ಕೆಲಸ ಮಾಡೋರಿಗೆ 700 ರೂಪಾಯಿ ಇತ್ತು. ಎಸ್, ಈಗ ವಾರದಲ್ಲಿ ಎಷ್ಟು ದಿವಸ ಕೆಲಸ ಉಂಟು? ಈಗ ಅದು ಒಂದೇ ಅಲ್ಲಪ್ಪ, ಅದು ಕೂಡ ಕಡಿಮೆ ಆಗಿದೆ ಕೊರೋನಾದಿಂದ. ಕ್ಯಾಮೆರಾ ಹಿಡ್ಕೊಂಡು ಬನ್ನಿ. ನನ್ನ ಮನೆಯ ಕೆಳಗೆ ಒಂದು 5-6 ಮನೆಗಳು ಡೌನ್ ಅಲ್ಲಿ ನಡ್ಕೊಂಡು ಹೋಗ್ಬೇಕು, ಅವರು ರಸ್ತೆ ಇಲ್ಲ ಅಂತಲ್ಲಿ ಕಡಿಮೆ ಬಾಡಿಗೆ ಅಂತ ಹೇಳಿ ಪುನಃ ಈಗ ನಾರ್ತ್ ಇಂಡಿಯನ್ಸ್ ಎಲ್ಲ ಬಂದಿದ್ದಾರೆ, ಇಂಡಿಯಾ ಬಂದಾರೆ. ನಾನು ಅವರು ಕೆಲವರೆಲ್ಲ ಮಾತಾಡಿಸ್ತೇನೆ, ಅವರು ಯಾಕೆ ನೀವು ಅಲ್ಲಿಂದ ಇಲ್ಲಿ ಬರೋದು ಮಾರೆ ಅಂತ. ಅದಕ್ಕೆ ನೀವು ಉತ್ತರ ಭಾರತದಿಂದ ಬರ್ತೀರಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ನಮಗೆ ಇದ್ರು ಸಣ್ಣ ಪುಟ್ಟ ಕೆಲವು ನಮ್ಮ ನಾರ್ತ್ ಕರ್ನಾಟಕದವರು ಸಣ್ಣ ಪುಟ್ಟ ಕೃಷಿ ಉಂಟು, ಅದು ನಮ್ಮ ಮನೆಗೆ ಸಾಕಾಗುದಿಲ್ಲ, ನಮಗೆ ನಾವು ಕಲ್ತಿಲ್ಲ. ಎರಡನೇದು, ನಮಗೆ ಅಲ್ಲಿ ದುಡಿಮೆ ಎಲ್ಲರಿಗೂ ಸಿಗುದಿಲ್ಲ, ಎಲ್ಲರಿಗೂ ಸಿಗುದಿಲ್ಲ, ಸಿಕ್ಕಿದ್ರು ಇಷ್ಟು ಸಂಬಳವೂ ಸಿಗುದಿಲ್ಲ. ಇದು ಒಂದಕ್ಕೊಂದಕ್ಕೊಂದಕ್ಕೆ ಸೋಷಿಯಲ್ ಪ್ರಾಬ್ಲಮ್ ಎಲ್ಲ ಉಂಟು. ಸೊ ನಾವೊಂದು ಗುಂಪಾಗಿ ಬಂದರೆ ನಾನು ತಿಂಗಳಿಗೆ ಇಷ್ಟು ಅಂತ ಕಳಿಸ್ತೇನೆ, ಅದು ನಮಗೆ ಅಲ್ಲಿ ಬದುಕಬಹುದು, ಎಲ್ಲಿ ಬಿಹಾರದಲ್ಲಿ. ಆದರೆ ತಂಗಿ ಮದುವೆ ಮಾಡ್ಲಿಕ್ಕೆ ಉಂಟು, ನನಗೆ ತಂಗಿ ಮದುವೆ ಮಾಡಬೇಕಂದ್ರೆ ನನಗೆ ಒಂದು ಸ್ವಲ್ಪ ಎಕ್ಸೆಸ್ ಹಣ ಬೇಕೇ. ಸೊ ನಾವು 2 ಜನ ದುಡಿಲಿಕ್ಕೆ ಇಲ್ಲಿ ಬಂದರೆ ನಾವಿಲ್ಲಿ ಸಣ್ಣ ಪುಟ್ಟ ಖರ್ಚು ಮಾಡಿ ಉಳಿದದನ್ನೆಲ್ಲ ಕಳಿಸ್ತೇವೆ. ಈಗ ನಮ್ಮವ್ರು ದುಬೈಗೆ ಹೋಗಿ ಕಳಿಸಿದಾಗ ಕರಾವಳಿ ಭಾಗದವರೆಲ್ಲ ದುಬೈ ಮೊದಲು ಎಲ್ಲಿ ಅಂತ ಹೇಳಿದ್ರೆ ದುಬೈ, ಇಲ್ಲ ಅವ ಹೇಳ್ತಾನೆ ಅರ್ಧ ಮನೆ ಕಟ್ಟಿದ್ದೇವೆ ನಿಂತೋಗಿದೆ, ಅದನ್ನು ಮುಗಿಸ್ಕೊಳ್ಬೇಕು ಅವನಿಗೆ. ಸೊ ಅವರಿಗೆ ಅದು ದೊಡ್ಡ ಏನು 700 ರೂಪಾಯಿ ಅವನು ಶ್ರೀಮಂತ ಆಗುದಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಮುಖದ ಸಮಸ್ಯೆಗಳುಂಟು. ಅನೇಕ ಮನೆಗಳಲ್ಲಿ ರೋಗದವರು, ಅಂಗವಿಕಲರು, ಬೇರೆ ಬೇರೆ ಸಮಸ್ಯೆಗಳಿರ್ತದೆ. ಅದು ಒಟ್ಟಾರೆ ಜನರಲ್ ಆಗಿ ಮಾತಾಡುದು ಹೈಜಿನಿಕ್ ಇಶ್ಯೂ. ಯಾಕಂತ ಹೇಳಿದ್ರೆ ಸಣ್ಣ ಸಣ್ಣ ಜೋಪಡಿಗಳಂತ ಇದರಲ್ಲಿ ವಾಸ ಮಾಡ್ತಾರೆ, ಸಮಸ್ಯೆಗಳುಂಟು. ಹಾಗಾಗಿ ಅವರಿಗೆ ಆ ಹಣವನ್ನು ಅವ ಅಲ್ಲಿ ಕಳಿಸ್ತಾನೆ. ಅದು ಹೇಗೆ 6 ರಿಂದ 8 ತಿಂಗಳ ಏನೋ, ಅಂದ್ರೆ ಮಳೆಗಾಲದಲ್ಲಿ ಇಲ್ಲಿ ಕೆಲಸ ಇರುವುದಿಲ್ಲ. ಇನ್ನೊಂದು ತಮಾಷೆ ಉಂಟು, ನಾರ್ತ್ ಕರ್ನಾಟಕದವ್ರದ್ದು ಹೇಗೆ ಅಂದ್ರೆ ಅವರಿಗಲ್ಲಿ ಬೆಳೆ ಜಮೀನಿದ್ರು ಬಿತ್ತುತ್ತಾರೆ, ಅದು ಒಂದು ಬೆಳೆ ನೋಡಿಕೊಳ್ಳಿಕ್ಕೆ ಜನ ಬಿಟ್ಟು ಉಳಿದವರೆಲ್ಲ ಬರ್ತಾರೆ, ಬಂದು ಒಂದಷ್ಟು ಇನ್ಕಮ್ ಮಾಡಿಕೊಂಡು ಹೋಗ್ತಾರೆ. ಹೋಗಿ ಈಗ ನನ್ನ ಮನೆಗೆ ಒಬ್ಳು ತರಕಾರಿ ತರ್ತಾಳೆ, ಅವಳು ಮಾಡಿ 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 ಮಗಳ ಮದುವೆ ಮಾಡಿದ್ಲು, ಬೇರೆ ಯಾರಿಲ್ಲ ಅವಳಿಗೆ. ಅವರ ಜಮೀನುಂಟು, ಜಮೀನಲ್ಲಿ ಅಷ್ಟು ಇನ್ಕಮ್ ಇಲ್ಲ. ಮಗಳ ಮದುವೆ ಮಾಡ್ಬೇಕಂದ್ರೆ ಬರೀ ಊಟ ಮಾಡಿಕೊಂಡು ಅವಳು ಮಗಳು ಸಾಯ್ಬೇಕಷ್ಟೇ. ಮದುವೆ ಆಗ್ಬೇಕಂದ್ರೆ ಅವಳಿಗೆ ದುಡ್ಡು ಬೇಕು. ಆಗ ಎಕ್ಸೆಸ್ ಇನ್ಕಮಿಗೋಸ್ಕರ ಅವ್ರು ಇಲ್ಲಿ ಬರುದು. ಇದು ಅರ್ಥ ಮಾಡಿಕೊಳ್ಬೇಕು. ಕೂಲಿಗಳು 700 ರೂಪಾಯಿ ಅಂತ. ಒಂದು ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸುವ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಪೆಟ್ರೋಲ್ ದಗದಗ ಅವಶ್ಯಕ ಸಾಮಗ್ರಿಗಳ ಬೆಲೆ ಗಗನಕ್ಕೆ ಏರಿದೆ. ಸೊ ಆ ಒಂದು ಬಿಸಿ ಇವತ್ತು ಎಲ್ಲ ಸಮುದಾಯದವರಿಗೆ ಕೂಡ ತಟ್ಟಲಿಕ್ಕೆ ಆರಂಭವಾಗಿದೆ. ಪೆಟ್ರೋಲ್ಗೆ ರೇಟ್ ಜಾಸ್ತಿ ಆದರೆ ಏನಾಯ್ತು, ನಾವು ನಡ್ಕೊಂಡು ಹೋಗ್ತೇವೆ, ಅದು ಶ್ರೀಮಂತರಿಗೆ ಮಾತ್ರ ಅಂತ ಹೇಳ್ತಾ ಇದ್ದವರು ಕೂಡ ಇವತ್ತು ತಮ್ಮ ವಾಟ್ಸಪ್ ಯೂನಿವರ್ಸಿಟಿ ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಬರ್ಕೊಳ್ತಿದ್ದವರೆಲ್ಲ ಈಗ ಅಲ್ಲಿಗೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಆಯ್ತು, ನೋಡಿದೆವು ರಾಜಸ್ಥಾನದಲ್ಲಿ ಪೆಟ್ರೋಲ್ಗೆ 100 ರೂಪಾಯಿ ಆಯಿತು. ಕರ್ನಾಟಕದಲ್ಲಿ ಕೂಡ ಡೀಸೆಲ್ 84 ದಾಟಿದೆ, ಪೆಟ್ರೋಲ್ ಕೂಡ 100 ಹತ್ತಿರ ಬರ್ತಾ ಉಂಟು. ಅವಶ್ಯಕ ಸಾಮಗ್ರಿಗಳು ತರಕಾರಿಗಳದ್ದು ಬೆಲೆ ಗಗನಕ್ಕೆ ಏರ್ತಾ ಉಂಟು. ಇವಾಗ ಯಾರು ಸಮರ್ಥನೆ ಮಾಡೋರು ಕಾಣಿಸ್ತಾ ಇಲ್ಲ.
ನಾನು ಒಂದು ವಿಷಯ ಮೊನ್ನೆ ಬಿಜೆಪಿಯ ರಾಜ್ಯಸಭಾ ಸದಸ್ಯರು ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳಿದ್ರಲ್ಲ, ಏನು ರಾಮನ ರಾಜ್ಯದಲ್ಲಿ 90 ರೂಪಾಯಿ, ರಾವಣನ ಶ್ರೀಲಂಕಾ ಶ್ರೀಲಂಕಾ ಅಲ್ಲಿ 56 ರೂಪಾಯಿ, ಸೀತೆಯ ನಾಡಿನಲ್ಲಿ 70 ರೂಪಾಯಿ, ನೇಪಾಳದಲ್ಲಿ ಅಂತ. ಇದು ಬೇರೆ ಕಾಂಗ್ರೆಸ್ನವರೋ ಅಥವಾ ಕಮ್ಯುನಿಸ್ಟರೋ ಅಥವಾ JDS-ನವರಲ್ಲೇ ಹೇಳಿದ್ರೆ ಬಾರಿ ರದ್ದಾಂತವಾಗ್ತಿತ್ತು ಏನು. ಇದು ಬಿಜೆಪಿಯದ್ದೇ ನಾಯಕ, ರಾಷ್ಟ್ರೀಯ ನಾಯಕ, ರಾಜ್ಯಸಭಾ ಮೆಂಬರ್ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದ ಮಾತು ವಿವರವಾಗಿ ಹೇಳಿದ್ದಾರೆ. ಅವ್ರು ಅದಕ್ಕೆ ಟ್ವೀಟ್ ಮಾಡುವಾಗ ಒಬ್ಬ ಕೇಳ್ತಾನೆ, ನೀವು ಪಾರ್ಲಿಮೆಂಟ್ ಅಲ್ಲಿ ಏನು ಬಾಯಲ್ಲಿ ಕಡುಬು ಹಾಕೊಂಡಿದ್ದೀರಾ ಅಂತ ಕೇಳ್ತಾನೆ, ನೀವ್ ಯಾಕೆ ಮಾತಾಡುದಿಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನನಗೆ ಬಾಯಿ ತೆರೀಲಿಕ್ಕೆ ಬಿಟ್ರಲ್ವ ಅಂತ. ಈಗ ಆಯ್ತು. ಈಗ ಅವ್ರು ಹೇಳಿದ ವಿಷಯದಲ್ಲಿ ಅವ್ರು ಹೇಳ್ತಾರೆ ಶ್ರೀಲಂಕಾದಲ್ಲಿ 56 ರೂಪಾಯಿ, ಸೀತೆಯ ನೇಪಾಳದಲ್ಲಿ 70 ರೂಪಾಯಿ. ಈಗ ನಮ್ಮ ಜನಕ್ಕೆ ಅವಕಾಶ ಸಿಕ್ಕಿದ್ರೆ ಇವರೆಲ್ಲ ಹತ್ತಿರದಲ್ಲಿ ಹೋಗಿ ತಗೊಳ್ಳಿಕ್ಕೆ ಸಾಧ್ಯ ಅಲ್ವಾ? ಅದೇ ಇವತ್ತು ನಾನು ಹಾಕಿದ್ದೇನೆ ಫೇಸ್ಬುಕ್ ಅಲ್ಲಿ, ಹಿಂದಿ ಪತ್ರಿಕೆ ಒಂದು ಪ್ರಿಂಟ್ಔಟ್ ತೆಗೆದು. ಅಲ್ಲಿ ಹೇಗೆ ಅಂದ್ರೆ ಎಲ್ಲ ಗಡಿ ಪ್ರದೇಶಗಳಲ್ಲಿ ಪೆಟ್ರೋಲ್ ಹಾಕ್ಲಿಕ್ಕೆ ನೇಪಾಳಿಗೆ ಹೋಗ್ತಾ ಇದ್ದಾರೆ ಈಗ. ನೇಪಾಳ ಬಾರ್ಡರ್, ಭಾರತ ನೇಪಾಳ ಬಾರ್ಡರ್, ಉತ್ತರ ಪ್ರದೇಶ, ಬಿಹಾರ್ ಅಲ್ಲೆಲ್ಲ ಗಡಿಗಳು ಉಂಟಲ್ಲ, ಅಲ್ಲೆಲ್ಲ ಒಳಗೆ ಹೋಗಿ ಅಲ್ಲೇನು ಇದಿಲ್ಲಲ್ಲ. ಹೌದು, ನೇಪಾಳಕ್ಕೆ ಪ್ರವೇಶ ಮಾಡಲಿಕ್ಕೆ ದೊಡ್ಡ ಗಡಿ ಭಾಗದವರಿಗೆ ದೊಡ್ಡ ರೆಸ್ಟ್ರಿಕ್ಷನ್ಸ್ ಇರುವುದಿಲ್ಲ. ಹಾಗಾಗಿ ಅವರೆಲ್ಲ ಅಲ್ಲಿಂದ ಪೆಟ್ರೋಲ್ ಭಾರತೀಯರು ಬರುವಾಗ ಪಾಸ್ಪೋರ್ಟ್ ತನ್ನಿ, ಮತ್ತೊಂದು 70 ರೂಪಾಯಿಗೆ ಸಿಗ್ತದೆ, ಆಧಾರ್ ಕಾರ್ಡ್ ಕೇಳ್ತಾರೆ, 70 ರೂಪಾಯಿಗೆ ಸಿಗ್ತದೆ ಅಲ್ಲಿ. ಇಲ್ಲಿ 85, 86, 87 ಏನೇನೋ ಉಂಟಲ್ಲ ಈಗ. ಹೌದೌದು. ಹಾಗಾಗಿ ಅವರು 50-100 ಲೀಟರ್ ಹಾಕೊಂಡ್ಬಂದ್ರೆ ತುಂಬಾ ದುಡ್ಡು ಉಳಿತದೆ. ಕಾರವಾರದವರು ಗೋವಾ ಹೋಗ್ತಿದ್ದಾರೆ 5 ರೂಪಾಯಿ ಉಳಿಸುವಾಗೋಸ್ಕರ. ಇಲ್ಲಿ 15 ರೂಪಾಯಿ 20 ರೂಪಾಯಿ ಉಳಿಸ್ಲಿಕ್ಕೆ ಹೋಗುದಿಲ್ವಾ? ಅದರ ನಂತರ ಕಳ್ಳದಂತೆ ಆಗ್ತದೆ. ಅದಕ್ಕಿಂತ ಏನ್ ಹೇಳಿದ್ದಾರೆ ನಿಮ್ಗೆ, ಅದು ನೀವು ಗಮನ ಕೊಡಲಿಲ್ಲ. ಈಗ ಇನ್ನೊಂದು ಇದುಂಟು, ದೊಡ್ಡ ಸೀರಿಯಸ್ ವಿಷಯ. ಒಂದು ಸ್ಪಷ್ಟ ಆಯ್ತು, ಏನು ನಾವೀಗ ಪಕ್ಕದ ದೇಶದಿಂದ ಹೋಗಿ ಪೆಟ್ರೋಲ್ ಹಾಕಿಸಿಕೊಂಡು ಬರ್ತಾ ಇದ್ದೇವೆ ಅಂತ. ಈಗ ಇನ್ನೊಂದಾಗಿದೆ ನೋಡಿ, ವಿಶ್ವಗುರು ಬೇರೆ ದೇಶಕ್ಕೆ ಹೋಗಿ ಪೆಟ್ರೋಲ್ ಹಾಕೊಂಡ್ಬರ್ತಾರೆ. ಈಗ ಇನ್ನೊಂದು ವಿಷಯ ಎಂದಾಗಿದೆ ಗೊತ್ತುಂಟ MJ, ಇನ್ನೊಂದಾಗಿದೆ. ಈಗ ಈ ಕಾಂಗ್ರೆಸ್ ಕಾಲದಲ್ಲಿ ಪೆಟ್ರೋಲ್ ಪಂಪ್ಗಳ ರೆನೋವೇಷನ್ ಅಂತೇಳಿ 25 ಲಕ್ಷ 50 ಲಕ್ಷ ಪಾಸ್ ಮಾಡಿದರು. ಇಡೀ ದೇಶದ ಪೆಟ್ರೋಲ್ ಪಂಪ್ಗಳನ್ನು ರೆನೋವೇಷನ್ ಮಾಡ್ಲಿಕ್ಕೆ, ಚಂದ ಮಾಡ್ಲಿಕ್ಕೆ. ಈಗ ಇವರು ಈ ಒಂದೊಂದು ಪಂಪಿಗೆ 15-20 ಲಕ್ಷ ಪಾಸ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲ, ನೆಲದು ಸಿಮೆಂಟ್ ತೆಗೆದು ಇಂಟರ್ಲಾಕ್ಸ್ ಎಲ್ಲ ಹಾಕ್ಲಿಕ್ಕೆ. ಈಗ ಇವರ ವಾದ ಹೇಳಿದ್ದಾರೆ, ಇವರು ಯಾರು ಈ ಸಮಾಜಾಯಿಸಿ ಮಾಡುವವರು, ಸರ್ಕಾರದ ನಿರ್ಧಾರಗಳನ್ನು ಸಮಾಜಾಯಿಸಿ ಮಾಡುವವರು ಏನು ಹೇಳಿದ್ದಾರೆ, ಭಾರತ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಅಲ್ಲಿ ಲಾಭ ಉಳಿದಿದೆ ಅಂತೆ, ಅದನ್ನು ಈಗ ಪೆಟ್ರೋಲ್ ಪಂಪಿಗೆ ಖರ್ಚು ಮಾಡುದಂತೆ. ಈಗ ನಮ್ಮ ಕದ್ರಿ ಪೆಟ್ರೋಲ್ ಪಂಪಿಗೆ 20 ಲಕ್ಷ ಎಲ್ಲ ತೆಗೆದವರು ಇಂಟರ್ಲಾಕ್ JCP ತಂದು. ಇಡೀ ದೇಶದ ಪೆಟ್ರೋಲ್ ಪಂಪ್ಗಳಿಗೆ ಮಿನಿಮಮ್ 10 lakhs ಅಂತೆ ಸರ್ಕಾರ ಖರ್ಚು ಮಾಡ್ತದೆ. ನಮ್ಗೆ ಕನ್ಸ್ಯೂಮರ್ಸ್ಗೆ 10 ಪೈಸೆ ಕಡಿಮೆ ಮಾಡೋದು ಲಾಭ ನೋಡಿ, ಕಂಪನಿಯಲ್ಲಿ ಲಾಭ ಉಂಟಂತೆ, ಆ ಲಾಭವನ್ನು ಖರ್ಚು ಮಾಡುದಂತೆ. ಈಗ ಪೆಟ್ರೋಲ್ ಹಾಕ್ಲಿಕ್ಕೆ ತಾರನಾಥ್ ಹೋಗುದು ಅಥವಾ MG ಅಣ್ಣ ಹೋಗುದು, ಪೆಟ್ರೋಲ್ ನಮ್ಗೆ ಶುದ್ಧವಾದ ಪೆಟ್ರೋಲ್ ಬೇಕು, ಮೆಜರ್ಮೆಂಟ್ ಕರೆಕ್ಟ್ ಬರಬೇಕು, 5 ಲೀಟರ್. ನಮ್ಗೆ ಅದರ ಚಂದ ನೋಡಿ ಹೋಗ್ಲಿಕ್ಕೆ, ನನ್ನ ಮಗಳ ಮದುವೆಯಲ್ಲಿ ಪೆಟ್ರೋಲ್ ಪಂಪ್ ಅಲ್ಲಿ ಇಡ್ತೇನೆ ನಾನು, ಎಂತ ಹುಚ್ಚುತನ ಇದು ನೋಡಿ. ಇನ್ನೊಂದಂದ್ರೆ ಈಗ ಸುಬ್ರಹ್ಮಣ್ಯ ಸ್ವಾಮಿಯವರ ಟ್ವೀಟಿಗೆ ತುಂಬಾ ಅರ್ಥ ಉಂಟು. ಆ ದೇಶಗಳೆಲ್ಲ ಬಡ ರಾಷ್ಟ್ರಗಳು, ಆ ಬಡ ರಾಷ್ಟ್ರಗಳೇ ಇವತ್ತು ಆ ಲೆವೆಲ್ಗೆ ಕೊಡ್ತಾರೆ ಅಂತಂದ್ರೆ ಕಡಿಮೆ ದರದಲ್ಲಿ. ಹಾಗಿದ್ರೆ ನಾವು ವಿಶ್ವಗುರು ಪ್ರಬಲ ರಾಷ್ಟ್ರ, ಆರ್ಥಿಕವಾಗಿ ವಿಪರೀತ ಮೇಲೆ ಏರಿದ್ದೇವೆ ಹೇಳುದು ಬೂಟಾಟಕ್ಕೆ ಮಾತಾಗುದಿಲ್ಲ. ಅಮೆರಿಕದಿಂದ ಸೆಕೆಂಡ್ ನಾವಂತೆ ಹೇಗೆ ಅವಾಗ ಹೇಳಿದ್ದು, ಫಸ್ಟ್ ಅಮೆರಿಕ ಸೆಕೆಂಡ್, ಅವ್ರು ಹೇಗೆ ನಿಭಾಯಿಸ್ತಾ ಇದ್ದಾರೆ ಹಾಗಿದ್ರೆ? ಈಗ ಅವರಿಗೂ ಕೂಡ ಜಗತ್ತಿನ ಎಂತದು ಜಾಗತಿಕ ಲೆಕ್ಕಾಚಾರದಲ್ಲೇ ಅಲ್ವಾ ಪೆಟ್ರೋಲ್ ಬರುವುದು. ಅವರದೇ ಮನೆ ಬಾವಿಯಿಂದ ತೆಗೆದು ಕೊಡುದಲ್ಲ, ಶ್ರೀಲಂಕಾದವನು, ಪಾಕಿಸ್ತಾನ ಎಲ್ಲ ಗಲ್ಫಿಂದಲೇ ತರಿಸಿಕೊಳ್ಳುವಂತದ್ದು. ಯಾರದೇ ಆಗ್ಲಿ, ಇವನು ಮನಮೋಹನ್ ಸಿಂಗ್ ಸರ್ಕಾರ ಇದ್ರೆ ಇದೇ ಪ್ರಶ್ನೆ ಕೇಳ್ತಿದ್ದೇನೆ. ಈಗ ಅವ್ರಿಗೆ ಆಗ್ತದೆ ಹೇಳಾದ್ರೆ ನಿಮ್ಗೆ ಯಾಕೆ? ನಾವು ಅವ್ರಿಗಿಂತ ಪ್ರಬಲವಾಗಿದ್ದೇವೆ ಕರೆನ್ಸಿಯಲ್ಲಿ. ಬಾಂಗ್ಲಾ ಕರೆನ್ಸಿಗಿಂತ ನಾವು ಉತ್ತಮ, ಶ್ರೀಲಂಕಾಗಿಂತ ನಾವು ಉತ್ತಮ, ಪಾಕಿಸ್ತಾನ್ಗಿಂತ ನಾವು ಉತ್ತಮ ಕರೆನ್ಸಿಯಲ್ಲಿ. ಹಾಗಿರುವಾಗ ನಮಗೆ ಅವರ ಕರೆನ್ಸಿಯಲ್ಲಿ ಅವರು ವೀಕ್ ಇರುವ ದೇಶ ಕಡಿಮೆಯಲ್ಲಿ ಕೊಡ್ತಾರೆ ಅಂತಾದ್ರೆ, ಶಕ್ತಿ ಇರುವ ದೇಶಕ್ಕೆ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ವಿಶ್ವಗುರು ಏನು ಈಗ ನಾನು ಹೇಳುದು, ಸರ್ಕಾರವನ್ನು ಯಾರು ಸಮಾಜಾಯಿಸಿ ಮಾಡ್ತಾರೆ, ರೇಟ್ ಏರಿಸಿದನ್ನು ಇವತ್ತು ನಾಳೆ ಮುಂದೆ ಹೇಳ್ತಿದ್ದರು, ತಿಪ್ಪಿಡು ಮುಂಕು ಮುರ್ಕುದು ಸೈಯೋಡ್ ಅಂತ ಹೇಳಿ. ಈಗ ಆ ಪರಿಸ್ಥಿತಿ ಬಂದಿದೆ. ಅಂದ್ರೆ ಆ ದೇಶಗಳನ್ನು ಅವರು ಹೇಳಿದ ಹಾಗೆ ಆ ದೇಶಗಳನ್ನು ನಾವು ಕಂಪೇರ್ ಮಾಡಿದ್ದಾರೆ. ಬಾಂಗ್ಲಾ, ಕೊರೋನಾ ಬರ್ಲಿಲ್ವಾ? ಅವರಿಗೆ ಬರ್ಲಿಲ್ವಾ? ಆರ್ಥಿಕ ಪೆಟ್ಟು ಅವರಿಗೆ ಬೀಳಿಲ್ವಾ? ಬಾಂಗ್ಲಾದೇಶ ಸೆಕೆಂಡ್ ಹೈಯೆಸ್ಟ್ ಇನ್ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಎಕ್ಸ್ಪೋರ್ಟ್. ಆ ಇಡೀ ಗಾರ್ಮೆಂಟ್ ಇಂಡಸ್ಟ್ರಿ ಸತ್ಯಾನಾಶ ಆಯ್ತು ಎಲ್ಲಿ? ಕೊರೋನಾದಲ್ಲಿ. ಮೊನ್ನೆ ಕೊರೋನಾ ಟೈಮ್
ಅವರು ವಾಪಸ್ ಈಗ ಜೂಟ್. ತಮಾಷೆ ನಿಮ್ಗೆ ಇನ್ನೊಂದು ಹೇಳಿಬಿಡ್ತೇನೆ. ಹ್ಮ್. ನೀವು ಬಾಂಗ್ಲಾದ ಕರೆನ್ಸಿಯನ್ನು ಟೆಸ್ಟ್ ಮಾಡ್ತಾ ಇರಿ, ಹ್ಮ್. ಹಿಂದಿದು ನೋಡಿ ಈಗಲಿದು ನೋಡ್ತಾ ಇರಿ, ಅದು ಮೇಂಟೈನ್ ಮಾಡ್ತಾನೇ ಬಂದಾರೆ ಒಂದೇ ಲೆವೆಲಲ್ಲಿ. ಅದು ಹೇಗೆ ಅಂತ ನಾನೊಬ್ಬರ ಹತ್ರ ಕೇಳಿದೆ, ಅವರಿಗೂ ಗೊತ್ತಿಲ್ಲ. ಸಣ್ಣ ರಾಷ್ಟ್ರ ಇರ್ಬೋದು. ಹಾಗಿದ್ದ ಮೇಲೆ ಇದೆಲ್ಲವನ್ನು ನೋಡುವಾಗ ನಾನು ಒಪ್ಪುತ್ತೇನೆ, ಸ್ವಲ್ಪ ಕಷ್ಟದ ಪರಿಸ್ಥಿತಿ ಇದೆ. ನಮ್ಮ ದೇಶ ದೊಡ್ಡದು, ಜನಸಂಖ್ಯೆ ಜಾಸ್ತಿ ಇದೆ, ಸ್ವಲ್ಪ ಕಲ್ಚರ್ ಬೇರೆ ಇದೆ. ಹಾಗಾಗಿ ಒಂದು ಸರ್ಕಾರ ಬರುವಾಗ ಏರುಪೇರುಗಳಾಗುವುದು ಸಹಜ. ಕಾಮನ್. ಆದರೆ ನಿಮ್ಮ ಅಹಂಕಾರ, ನಿಮ್ಮ ದುರಹಂಕಾರ ಉತ್ತರ ಆಗಬಾರ್ದು. ಸುಳ್ಳು ಮಾತುಗಳು. ಸುಳ್ಳು ಮಾತುಗಳು ಉತ್ತರ ಆಗಬಾರ್ದು. ವಿನಯದಿಂದ ಪ್ರಾಮಾಣಿಕವಾಗಿ ತಲೆ ತಗ್ಗಿಸಿ ನಿಲ್ಲಿ. ಜನ ನಿಮ್ಮೊಟ್ಟಿಗೆ ಇರ್ತಾರೆ. ನೀವು ಅಧಿಕ ಪ್ರಸಂಗ ಮಾಡಿದರೆ ಇತಿಹಾಸ ನೋಡಿ, ನಮ್ಮಲ್ಲಿ ನೆಲ ನಮ್ಮದೇ, ಕಸಬರಿಕೆ ನಮ್ಮದೇ, ನೀರು ನಮ್ಮದೇ, ಸಗಣಿಯು ನಮ್ಮದೇ, ರಂಗೋಲಿ ಉಡಿಯು ನಾವು ಅದರ ಹಳೆ ರಂಗೋಲಿ ಅಳಿಸ್ತೇವೆ, ಹೊಸ ರಂಗೋಲಿ ಆಗ್ತದೆ. ಭಾರತದಲ್ಲಿ ನಡೆದಿತ್ತು. ಬೇಕಾದ್ರೆ ಸರಿ ರಂಗೋಲಿ ಚೇಂಜ್ ಆಗಿದೆ. ಮತ್ತೆ ಸಾಮಾನ್ಯ ಜನರಿಗೆ ತಾರನಾಥ್ ಒಂದು ಇತಿಮಿತಿ ಇದೆ ಅವರ ಇದಕ್ಕೆ ಕಂಟ್ರೋಲ್. ಈಗ ಒಂದು ಬೆಲೂನಿಗೆ ಗಾಳಿ ಹಾಕಿಕೊಂಡು ಹೋದ್ರೆ ಓವರ್ ಹಾಕಿದ ಕೂಡಲೇ ಬೆಲೂನ್ ಹೊಡಿತದೆ. ಈ ಜನರು ಈಗ ಸಾಮಾನ್ಯ ಜನರು ನಮ್ಮಂತವ್ರು, ನಮ್ಗೆ ಅಷ್ಟೇನು ಇದೆ. ಆಯ್ತು, ಇನ್ನೂ ಒಂದು ಲಾಸ್ಟ್ ಹೇಳಿಬಿಡ್ತೇನೆ. ಇಷ್ಟೆಲ್ಲ ಆಗ್ತಾ ಉಂಟು, ಬ್ಯಾಡ್ ಏನೋ ಅಂತ ಆಗಿದೆ, ಎಕ್ಸ್ಕ್ಯೂಸ್. ನಾನು ಹೇಳಿದ ಮಾತೆಲ್ಲ ಹಿಂದೆ ತಗೊಂಡ್ಬಿಡ್ತೇನೆ, ಫೈನ್. ಅವ್ರು ಒಂದು ಮಾತೆ ಆಯ್ತಪ್ಪ, ಈಗ ನಾವು ಅದ್ರ ಬಗ್ಗೆ ಸೀರಿಯಸ್ ಆಗಿದ್ದೇವೆ. ಸದ್ಯ ಒಂದು 3 ತಿಂಗಳು 6 ತಿಂಗಳಲ್ಲಿ ನಾವು 100% ಅದನ್ನ ಸ್ಟ್ರೀಮ್ ಲೈನಿಗೆ ತರ್ತೇನೆ ಹೇಳಾದ್ರೆ ಅದು ಹೇಳುದಿಲ್ಲ. ನೇರುನಿಗೆ ಬೈಯದಂತೆ ಹಿಂದಿನ ಸರ್ಕಾರ ಆಯ್ತು. 3 ವರ್ಷದ ಹಿಂದಿನ ಸರ್ಕಾರ ಯಾರದು? ಹಿಂದಿನ ಸರ್ಕಾರ ಮಾಡಿದ ಎಡವಟ್ಟು ಅಂತ ಇನ್ನೂ ಕೂಡ ಅದನ್ನೇ ಹೇಳಿಕೊಂಡಿದ್ರೆ 7 ವರ್ಷ ಆಯ್ತು. ಈಗ ನಾಡ್ದೆ 3ನೇ ಟರ್ಮಿಗೆ ಹೋಗೋ ಕೂಡ ಹೇಳುದು ಅದೇ ಹೇಳುದು. ನಾವು ಫಸ್ಟ್ ಟೈಮ್ ಬರುವುದು, ಇದಕ್ಕಿಂತ ಮೊದಲಿನವರು ಎಲ್ಲ ಹಾಳು ಮಾಡಿ ಹಾಕಿದ್ದಾರೆ, ನಾವೆಲ್ಲ ಒಳ್ಳೆ ಮಾಡ್ತೇವೆ ಅಂತ ಕೂಡ ಹಿಂದಿನ ಸರ್ಕಾರದ ತಪ್ಪು ನಿರ್ಧಾರಗಳೇ ಕಾರಣ ಅಂತ. ಹಿಂದಿನ ಸರ್ಕಾರ ಯಾರದು? ಅವರು ನೆಹರು ಮಾತ್ರ ಬೈಯೋದು, ಅದಕ್ಕಿಂತ ಮುಂದೆ ಬರುವುದಿಲ್ಲ. ನೋಡಿ, ಇದು ಸಿಂಪಲ್. ಇದು ಏನು ಗೊತ್ತುಂಟ, ಸ್ಟ್ರಾಟಜಿಗೆ ಯಾರು ಹಾಕ್ಲಿಲ್ಲ, ನನಗೆ ಹಾಕ್ಬೇಕು. ಈಗ ಸಾಮಾಜಿಕ ಜಾಲತಾಣದಲ್ಲಿ 70 ವರ್ಷ ಭಾರತ ದೇಶಕ್ಕೆ ಸ್ವತಂತ್ರತೆಗೆ 74 ವರ್ಷ ಆಯ್ತು. 60 ಚಿಲ್ಲರೆ ವರ್ಷದಲ್ಲಿ ಇದ್ದದ್ದು 60 ರೂಪಾಯಿ ಪೆಟ್ರೋಲಿಗೆ. ಹಾಗಾದ್ರೆ ಇವರು 6 ವರ್ಷದಲ್ಲಿ 60ರಿಂದ ಎಲ್ಲಿ ಹೋಯ್ತು ಮೇಲೆ 90. ಅವರಿಗೆ ಸ್ವತಂತ್ರದ 1947ನಿಂದ 60 ರೂಪಾಯಿ ಆಗ್ಲಿಕ್ಕೆ 60 ವರ್ಷ ಹೋಯ್ತು ಲೀಟರಿಗೆ. ಇವರು 6 ವರ್ಷದಲ್ಲಿ 30 ರೂಪಾಯಿ ಏರಿಸಿ ಬಿಟ್ರಲ್ಲ. ಅದೊಂದು ಕ್ಯಾಲ್ಕುಲೇಷನ್ ನೋಡಿ ನೀವು, ಎಲ್ಲಿ ತನಕ. ಮತ್ತೆ ಸಾಧನೆ ಇದು ಭಯಂಕರ ಸಾಧನೆ. ಇದು ನೀವೇನು 70 ವರ್ಷದಲ್ಲಿ ಮಾಡೋದನ್ನು ನಾವು ಮಾಡಿ ತೋರಿಸಿದ್ದೇವೆ ಅಂತ. ಈಗ ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ತರಕಾರಿ ಆಯ್ತು. ಈಗ ಇನ್ನೊಂದು ಕಡೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಅವರೇನು ಸುಮ್ಮನೆ ಕೂತ್ಕೊಳ್ತಾರಾ? ಈಗ ಎಲ್ಲ ಸ್ವತ್ತುಗಳು ದೇಶದಿಂದ ಯಾವ್ಯಾವ ರಾಜ್ಯಕ್ಕೆ ಕೂಡ ಈಗ ಬಹುತೇಕ ಸಂದರ್ಭದಲ್ಲಿ ಸ್ಟೀಲ್ಗಳಿರ್ಬೋದು, ಉತ್ತರ ಭಾರತದಿಂದ ಚಂಡೀಗಢದಿಂದ ಎಲ್ಲ ಬರ್ತದೆ. ಸಿಮೆಂಟ್ಗಳು ರಾಜ್ಯ ಅಥವಾ ಬೇರೆ ರಾಜ್ಯದಿಂದಲೂ ಬರುತ್ತೆ. ಸೊ ಅವ್ರೇನ್ ಕಡೆ ಈಗ ಸುಮ್ಮನೆ ಕೂತ್ಕೊಂಡಿದ್ದಾರಾ? ಸಾಧ್ಯವೇ ಇಲ್ಲ. ಸಿಮೆಂಟ್ ಜಾಸ್ತಿ ಆಯ್ತು, ಸ್ಟೀಲ್ ಜಾಸ್ತಿ ಆಯ್ತು. ಹೌದು, ಸ್ಟೀಲ್ ಜಾಸ್ತಿ ಆಯ್ತು. ಇದು ನಿಮ್ಮ ಇದು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಯ್ತು. ಆಮೇಲೆ ಹೊಯ್ಗೆ ಅಂತೂ ಬಿಡಿ, ನಮ್ಮೂರಿದ ಗ್ರೇಟ್ ಅಚೀವ್ಮೆಂಟ್. ಹೊಯ್ಗೆ ಮುಟ್ಲಿಕ್ಕಿಲ್ಲ, ಚಿನ್ನ ಅದು ಎಲ್ಲವೂ ಜಾಸ್ತಿ ಆಗಿದೆ. ಅವ ಎಂತ ಮಾಡ್ಬೇಕು? ರಿಯಲ್ ಎಸ್ಟೇಟ್ ಮೊದಲೇ ಬಿದ್ದಿದೆ ಈ ಕೊರೋನಾದಿಂದ ಆಗಿ, ನಮ್ಮ ಲಾಕ್ಡೌನ್ ಆಗಿ ರಿಯಲ್ ಎಸ್ಟೇಟ್ ಬಿದ್ದಿದೆ. ತಾರು ನೋಡಿ, 65 ಲಕ್ಷದ, ನನಗೆ ನನ್ನ ಫ್ರೆಂಡ್ಸ್ ಇದ್ದಾರೆ ರಿಯಲ್ ಎಸ್ಟೇಟ್ನವರು, 65 ಲಕ್ಷದ ಫ್ಲಾಟನ್ನು 55-57ಕ್ಕೆ ಕೇಳ್ತಾರೆ. ಈಗ ನಾಳೆ ಈಗ ಕಟ್ತಾ ಇದ್ದಾರೆ, ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಚೂರು, ಮುಂಚಿನಾಗಿಲ್ಲ. ಖಾಲಿದದ್ದು ಬಿಡುವ. ಇವರು ಈ ರೇಟಲ್ಲಿ ಹೇಗೆ ತಗೊಳ್ಳೋದು? ಡೀಸೆಲ್ಗೆ ರೇಟ್ ಹೇಳಿದ ಕೂಡಲೇ ಕಬ್ಬಿಣ ತರಲು ಕಡಿಮೆಗೆ ಬರ್ತದೆ. ನಮಗೆ ಮಧ್ಯಪ್ರದೇಶದಿಂದ ಎಷ್ಟು ಬರ್ತದೆ ಇಲ್ಲಿಗೆ? ಮಿನಿಮಮ್ 1000 ಕಿಲೋಮೀಟರ್ಸ್ ಕೆಲವು ಸಾಮಗ್ರಿಗಳು ಬರ್ತದೆ. 1000 ಕಿಲೋಮೀಟರ್ ಒಂದು ಟ್ರಕ್, 1000 ಕಿಲೋಮೀಟರ್ಗೆ ಎಷ್ಟು ಬೇಕು ಡೀಸೆಲ್? ಎಷ್ಟು ಬೇಕು? ಬೆಂಗಳೂರು ಬಿಡಿ 350 ವ್ಯತ್ಯಾಸ ಆಯ್ತು. ಮತ್ತೆ 350 ಕಿಲೋಮೀಟರ್ ಬಿಡುವ, ಬೆಂಗಳೂರು ಮೈಸೂರು ಬಿಡುವ 250. ಹಾರ್ಡ್ವೇರ್ ಸುತ್ತುಗಳು ಮತ್ತೆ ಸಾಮಗ್ರಿಗಳು ಸಣ್ಣ ಬರುವಂತದ್ದು ಬಹುತೇಕ ಬರುವಂತದ್ದು ಚಂಡೀಗಢದಿಂದ, ಎಲ್ಲವೂ ಹೌದು, ಪಂಜಾಬ್ನಿಂದ. ನಿಮ್ಮ ಇಂಡಸ್ಟ್ರಿಯಲ್ ಮೆಟೀರಿಯಲ್ ಸೌತ್ ಎಲ್ಲ ನಾರ್ತ್ ಇಂಡಿಯಾ ಹೊರಗಡೆಯಿಂದನೇ ಬರುತ್ತೆ. ಎಲ್ಲ ಹೊರಗಡೆ. ಎಂತ ಉಂಟು ನಮ್ಮಲ್ಲಿ ಬಟ್ಟೆ ಕರ್ನಾಟಕದಲ್ಲಿ ಇದೆ, ಟೊಮೆಟೊ ಮತ್ತೆ ನೀರುಳ್ಳಿ ಮತ್ತೆ ಬಟಾಟೆ, ಇದು 5 ಐಟಮ್ಸ್ ಇರುವುದು. ಎಲ್ಲ ಬರುವುದು ಹೊರಗೆ. ನೀವೆಲ್ಲವನ್ನು ಬಿಟ್ಬಿಡಿ, ಅದನ್ನು ಮಾತ್ರ ತಿಂದಿರ್ತೇನೆ ಹೇಳಿ ಸ್ಟೇಟಸ್ ಹಾಕಿ, ಒಂದ್ ದಿವಸ ಬಟಾಟೆ ತಿನ್ನಿ, ಒಂದ್ ದಿವಸ ನೀರುಳ್ಳಿ ತಿನ್ನಿ, ಬೆಳ್ಳುಳ್ಳಿ ತಿನ್ನಿ, ಮಲಗಿ ಬಿಸಿ ಬಿಸಿ ನೀರು ಕುಡಿದು ಹೆಲ್ತಿಗೆ ಒಳ್ಳೇದು ಅಂತ ಹೇಳ್ತಾರೆ. ಉಪವಾಸ ಇಲ್ಲಾಂದ್ರೆ ಉಪವಾಸ. ಇನ್ನು ಬಹುಶಃ ಅದನ್ನೇ ವಾಟ್ಸ್ಆಪ್ ಯೂನಿವರ್ಸಿಟಿ ಅವರು ಆರಂಭಿಸ್ತಾರ ಏನು? ವಾಟ್ಸ್ಆಪ್ ಯೂನಿವರ್ಸಿಟಿ ಹೇಳಿ ನಾವು ಬಂದ್ ಮಾಡಿದ್ದೇವೆ. ಈಗ ಯೂನಿವರ್ಸಿಟಿಗೆ ಅಪಮಾನ ಆಗ್ತದಂತೆ. ವಾಟ್ಸ್ಆಪ್ ನರ್ಸರಿ ಅಂತ ಶುರು ಮಾಡಿದ್ದೇವೆ. ವಾಟ್ಸ್ಆಪ್ ನರ್ಸರಿ.
ವಾಟ್ಸಪ್ ನರ್ಸರಿ ನಾಳೆ ಏನು ಹೇಳುತ್ತೆ ಅನ್ನೋದನ್ನು ಕಾದು ನೋಡುವ. ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ತರಕಾರಿ, ದಿನಸಿ, ಆಮೇಲೆ ರಿಯಲ್ ಎಸ್ಟೇಟ್ಗೆ ಬೇಕಾದ, ಕನ್ಸ್ಟ್ರಕ್ಷನ್ಗೆ ಬೇಕಾದ ಎಲ್ಲ ಸುತ್ತುಗಳ ಬೆಲೆ ದಿನೇ ದಿನೇ ಏರಿಕೆ ಆಗ್ತಾ ಉಂಟು. ಎಸ್, ಯಾರು ಪ್ರತಿಪಕ್ಷಗಳು ಮಾತನಾಡುವುದಿಲ್ಲ, ಆಡಳಿತ ಪಕ್ಷಗಳು ಸಹಜ ಸ್ವಾಭಾವಿಕವಾಗಿ ಮೌನ. ಎಸ್, ಸೊ ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೊತ್ತು ಮಾತನಾಡಿದಂಥ MG ಹೆಗ್ಡೆ ಅವರಿಗೆ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಅದೇ ರೀತಿಯಾಗಿ ಜೆರಾಲ್ಡ್ ಟವರ್ಸ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಎಸ್, ಪೆಟ್ರೋಲ್ ದಗದಗ, ಈ ಒಂದು ಬೆಲೆ ಏರಿಕೆ, ಒಟ್ಟು ಎಲ್ಲ ಸಾಮಗ್ರಿಗಳ ಬೆಲೆ ಏರಿಕೆ ವಿಪರೀತವಾಗಿ ಏರಿಕೆ ಆಗ್ತಾ ಉಂಟು. ಜನ ಏನೋ ಒಂದು ಸಣ್ಣ ಕಾರ್ನರಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಇದುವರೆಗೆ ಇವೆಲ್ಲವನ್ನು ಸಮರ್ಥನೆ ಮಾಡಿಕೊಂಡು ಬಂದ ಪೆಟ್ರೋಲ್ ಬೆಲೆ ಏರಿಕೆ ಆದಾಗೆಲ್ಲ ನಾವು ನಡ್ಕೊಂಡೇ ಹೋಗ್ತೇವೆ, ಅದು ಶ್ರೀಮಂತರಿಗೆ ಮಾತ್ರ ತೊಂದರೆ ಅಂತ ಫೇಸ್ಬುಕ್ಕಲ್ಲಿ ದಿನಾ ಬೆಳಿಗ್ಗೆ ಆಗ್ತಾ ಇದ್ದವರು ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಎಸ್, ಸ್ವಲ್ಪ ಆದರೂ ಮಾತನಾಡಬೇಕು. ಅವರು ಮಾತನಾಡಿದರೆ ಆಡಳಿತ ನಡೆಸುವವರಿಗೆ ಸ್ವಲ್ಪ ಒಂದು ಸಣ್ಣ ಮಟ್ಟಿಗಾದರೂ ಒಂದು ನೀವು ಪ್ರಶ್ನೆ ಮಾಡಿದರೆ ಬಹುಶಃ ತಕ್ಕ ಮಟ್ಟಿಗಾದರೂ ನಿಮ್ಮನ್ನು ಅಥವಾ ನಮ್ಮನ್ನು ಆಡಳಿತ ಮಾಡ್ತಾ ಇರುವವರ ಏನು ಅಭಿಪ್ರಾಯಗಳು ಅಥವಾ ಧೋರಣೆಗಳು ಬದಲಾಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ನಮ್ಮದು. ಎಸ್, ಇಷ್ಟು ಹೇಳಿ ಈ ಸಂವಾದವನ್ನು ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.